ತುಮಕೂರು ನಗರದಲ್ಲಿ ದಲಿತ ಜನಾಂದೋಲನ ಸಮಿತಿ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಅವರ ಜನ್ಮದಿನಾಚರಣೆಯನ್ನು ಅದ್ದೂರಿಯಾಗಿ ನಡೆಸಲಾಯಿತು. ಟೌನ್ ಹಾಲ್ ಮಹಾನಗರ ಪಾಲಿಕೆ ಆವರಣದಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಇರುವ ಗುಂಜಿ ವೃತ್ತದವರೆಗೂ ಹೆಜ್ಜೆ ಹಾಕಿದ ವಿವಿಧ ಜಾನಪದ ಕಲಾ ತಂಡಗಳಿಗೆ ಚಾಲನೆ ನೀಡಿ ಮಾತನಾಡಿದ ತುಮಕೂರು ನಗರ ಕಾಂಗ್ರೆಸ್ ಮುಖಂಡ ಇಕ್ಬಾಲ್ ಅಹಮದ್, ದೇಶದಲ್ಲಿ ಬಡವರು, ಶೋಷಿತರು ಸಮಾನವಾಗಿ ಬದುಕಬೇಕಾದರೆ, ಸಮಾನವಾದ ಜೀವನ ನಡೆಸಬೇಕಾದರೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ತತ್ವಾದರ್ಶಗಳು ಮತ್ತು ನೀತಿವಾಕ್ಯಗಳನ್ನು ಪಾಲನೆ ಮಾಡಿ ಸಂವಿಧಾನ ಅಡಿಯಲ್ಲಿ ಐಕ್ಯತೆಯನ್ನು ಕಾಪಾಡಬೇಕು ಎಂದು ಕರೆ ನೀಡಿದರು. ಏಪ್ರಿಲ್ 14 ಅಂಬೇಡ್ಕರ್ ಜಯಂತಿ ಹಾಗೂ ಬಾಬು ಜಗಜೀವನ್ ರಾಮ್ ಜಯಂತಿ ಚುನಾವಣಾ ಆಯೋಗವು ಚುನಾವಣಾ ನೀತಿ ಸಂಹಿತೆ ಆಯೋಜನೆ ಮಾಡಿದ್ದ ಕಾರಣದಿಂದಾಗಿ ಅದ್ದೂರಿಯಾಗಿ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಲು ಆಗಲಿಲ್ಲ. ಈ ನಿಟ್ಟಿನಲ್ಲಿ ಅಂಬೇಡ್ಕರ್ ಅವರ ತತ್ವದರ್ಶನಗಳನ್ನು ಜಗತ್ತಿಗೆ ಸಾರಲು ದಲಿತ ಜನಾಂದೋಲನ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಟಿ.ಸಿ. ರಾಮಯ್ಯ ಸೇರಿದಂತೆ ಅವರ ಸಂಗಡಿಗರು ಬಹಳ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ಆಚರಿಸುವುದು ಶ್ಲಾಘನೀಯವೆಂದು ಪ್ರಶಂಸಿಸಿದರು. ದಲಿತ ಜನಾಂದೋಲನ ಸಮಿತಿಯ ಜಿಲ್ಲಾಧ್ಯಕ್ಷ ಟಿ.ಸಿ. ರಾಮಯ್ಯ ಮಾತನಾಡಿ, ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಪವಿತ್ರವಾದ ಸ್ವಾತಂತ್ರ್ಯದ ಜೊತೆಗೆ ಸೂಕ್ತ ಸಂವಿಧಾನ ಒದಗಿಸಿದ್ದು, ಇಂತಹ ಮಹಾಜ್ಞಾನಿಯನ್ನು ವರ್ಷಪೂರ್ತಿ ನೆನೆಯುವುದು ನಮ್ಮಗಳ ಆದ್ಯ ಕರ್ತವ್ಯವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಟಿ.ಸಿ. ರಾಮಯ್ಯ, ಸಿದ್ದೇಶ್, ನೇಗಲಾಲ, ಯೋಗೀಶ್ ಎಂ, ಎಚ್. ರಂಗನಾಥ್ ಮದಕರಿ, ಹೆತ್ತೇನಹಳ್ಳಿ ನರಸಿಂಹಮೂರ್ತಿ, ಅಮರ್, ದೇವರಾಜ್, ರವಿ, ರಮೇಶ, ರಾಜಣ್ಣ ಗೂಳೂರು, ರಘು, ಆನಂದ್, ಶಿವಣ್ಣ ಅಕ್ಷರದಾಸೋಹ, ಸುರೇಶ, ಅರ್ಜುನ ಹಾಗೂ ದಲಿತ ಆಂದೋಲನ ಸಮಿತಿ ಕಾರ್ಯಕರ್ತರು ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ವಕೀಲರಾದ ಚಿನ್ಮಯಿ ಹಾಗೂ ಸಾಮಾಜಿಕ ಹೋರಾಟಗಾರರಾದ ಹಂದ್ರಾಳ್ ನಾಗಭೂಷಣ್ ಹಾಗೂ ತುಮಕೂರಿನ ದಲಿತ ಸಂಘಟನೆಯ ಎಲ್ಲ ಜಿಲ್ಲಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಹಾಜರಿದ್ದರು. ಇಲ್ಲಪ್ಪ ಹಾಕಿ ಹಾಕ್ತಾರೆ ಹಾಗೇರಿ ಯಾರು ಅಳ್ಳಾಡ್ಬೇಡಿ. ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್. बोलो अंबेडकर महाराज की जय, बोलो अंबेडकर महाराज की जय, बोलो बाबा जगजीवन की जय, बोलो बाबा जगजीवन राम की जय. ನಾ ಅದಂಗೆ ಉದ್ಘಾಟನೆ ದಲಿತ ಜನಾಂದೋಲನ ಸಮಿತಿಯ ವತಿಯಿಂದ ಈ ದಿನ ತುಮಕೂರು ನಗರದಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ. ಚುನಾವಣೆಯ ಸಂದರ್ಭದಲ್ಲಿ ನೀತಿ ಸಂಹಿತೆ ಇದ್ದ ಕಾರಣ ಅಂದು ತುಂಬ ಸರಳವಾಗಿ ಜಯಂತಿಯನ್ನು ಆಚರಿಸಿ ಈ ದಿನ ವಿಜೃಂಭಣೆಯಿಂದ ಅಂಬೇಡ್ಕರ್ ಸಾಹೇಬರ ಜಯಂತಿಯನ್ನು ಆಚರಿಸಿ ಮೆರವಣಿಗೆಯ ಮೂಲಕ ವಿವಿಧ ಕಲಾ ತಂಡಗಳೊಂದಿಗೆ ಹೊರಟು ಅಂಬೇಡ್ಕರ್ ಈಗ ಏನು ನಮ್ಮ ಜಿಲ್ಲಾಧಿಕಾರಿ ಕಚೇರಿ ಹತ್ರ ಇದೆ ಅಂಬೇಡ್ಕರ್ ರಸ್ತೆ, ಅಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಇಟ್ಕೊಂಡು ಅಂಬೇಡ್ಕರ್ ಸಾಹೇಬರ ತತ್ವಾದರ್ಶಗಳು, ಸಂವಿಧಾನದ ಕುರಿತು ಮತ್ತು ಈ ದೇಶದ ಐಕ್ಯತೆಯ ಕುರಿತು ವಿನಿಮಯ ಮಾಡಿಕೊಳ್ಳುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ದಿನ ಈ ಮೆರವಣಿಗೆ ಮತ್ತು ಈ ಸಮಾರಂಭವನ್ನು ಏರ್ಪಡಿಸಿರುವ ಅಂಬೇಡ್ಕರ್ ಜನಾಂದೋಲನ ಸಮಿತಿಯ ಎಲ್ಲ ಪ್ರತಿನಿಧಿಗಳಿಗೂ, ಜನಪ್ರತಿನಿಧಿಗಳಿಗೂ ಮತ್ತು ಭಾಗವಹಿಸಿರುವ ಎಲ್ಲ ಅಂಬೇಡ್ಕರ್ ಅಭಿಮಾನಿಗಳಿಗೂ, ಎಲ್ಲ ನಾಗರಿಕರಿಗೂ ಈ ದಿನ ನಾನು ಶುಭಾಶಯಗಳನ್ನು ಕೋರುತ್ತೇನೆ. ನಾವು ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಬರ್ತಾ ಇದ್ದೀವಿ. ಅದನ್ನ ನಾವು ಸ್ವಾಗತಿಸಬೇಕಾಗ್ತದೆ. ಕಾರಣ ಇವತ್ತು ದುರದೃಷ್ಟವಶಾತ್ ಅಂಬೇಡ್ಕರ್ ಅವರ
ಮತ್ತು ಬಾಬೂಜಿಗಳಾದ ಜಗದೇವರಾಮ್ ಅವರ ಜಯಂತಿಯನ್ನ ಆ ನಿರ್ದಿಷ್ಟ ಸಮಾಜಕ್ಕೆ ಸೇರಿದಂತ ಹೋರಾಟಗಾರರು ಜಾತಿಯವರು ಆಚರಣೆ ಮಾಡುವಂತ ಬಂದ್ಬಿಟ್ಟಿದೆ. ನಾವು ಯಾರನ್ನು ಕೂಡ ಬೇರೆಯವರು ಬರಬೇಕು ಮಾಡಿಲ್ಲ. ಅವರು ಮಹಾನ್ ನಾಯಕರು, ಈ ದೇಶದ ವಿಶ್ವದ ನಾಯಕರು. ಹಾಗೆಯೇ ಬಸವೇಶ್ವರರ ಜನ್ಮ ಜಯಂತಿಯನ್ನು ಆಚರಣೆ ಮಾಡುವಾಗ ಅದೇನೋ ಹೇಗೋ ಆ ಸಮುದಾಯದ ಜನರೇ ಸೇರ್ಕೊಳ್ತಾರೆ, ಬೇರೆಯವ್ರನ್ನ ಕರೆಯುವುದಿಲ್ಲ. ಇನ್ನ ಶಿವಾಜಿ ಮಹಾರಾಜರ ಆಚರಣೆ ಮಾಡುವಾಗ ಅದಕ್ಕೆ ಸಂಬಂಧಪಟ್ಟವರನ್ನು ಸೇರಿಸ್ತಾರೆ. ಸರ್ಕಾರಿ ಕಾರ್ಯಕ್ರಮಗಳು ಕೂಡ ಅದೇ ರೀತಿ ನಡೀತವೆ. ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಏನು ಭ್ರಮೆ ಇರೋದಿದೆ ಗೊತ್ತಿಲ್ಲ. ಅದು ಸಂಗೊಳ್ಳಿ ರಾಯಣ್ಣ ಮಾಡಬೇಕಾದ್ರೆ ಸಂಬಂಧಪಟ್ಟವ್ರನ್ನೇ ಮಾತ್ರ ಕರೀತಾರೆ. ಇಂತಹ ಸೀಮಿತವಾದಂತ ಮನಸ್ಥಿತಿ ಹೋಗಿ ಹೋರಾಟಗಾರರ ಕಾರ್ಯಕ್ರಮಗಳು ನಡೆಯುವಾಗ ಅವರ ಆದರ್ಶಗಳನ್ನ ಜನರಿಗೆ ತಿಳಿಸಬೇಕಾದ್ರೆ ಎಲ್ಲ ಸಮುದಾಯಗಳನ್ನು ಕೂಡ ಸೇರಿಸಿ ಆ ಕಾರ್ಯಕ್ರಮವನ್ನು ಮಾಡಿದ್ರೆ ಆ ನಾಯಕರು ಆ ಜಾತಿಗೆ ಸೀಮಿತ ಆಗಿರಲ್ಲ, ಅವರು ಇಡೀ ಸಮಾಜಕ್ಕೆ ಸೀಮಿತ ಆಗ್ತಾರೆ. ಅದನ್ನ ಮುಂದಿನ ದಿನಗಳಲ್ಲಿ ನಮ್ಮ ಅಧಿಕಾರಿಗಳು ಮತ್ತು ಮಾತ್ರ ನಮ್ಮ ನಾಯಕರ ಆದರ್ಶಗಳು ನಮ್ಮ ಪಾಲನೆ ಮಾಡಬೇಕಾಗುತ್ತೆ. ಈಗಾಗಲೇ ನಮ್ಮ ಮುಖಂಡರಾದಂತ ಶಿವಣ್ಣವರು ಹೇಳ್ತಾ ಇದ್ರು, ದಲಿತರ ಮೇಲೆ ದೌರ್ಜನ್ಯ, ಬೇಗೂರು ಕೊನೆ ಬಸ್ ನಿಲ್ದಾಣ ಬಳಿ ಚರಂಡಿ ನೀರು ರಸ್ತೆಯಲ್ಲೇ ಹರಿದು ಹೋಗುತ್ತಿದ್ದು, ಮಳೆ ಬಂದರೆ ಇಲ್ಲಿನ ಸ್ಥಿತಿ ಏನು ಎಂದು ಸಾರ್ವಜನಿಕರು ಆತಂಕದಲ್ಲಿದ್ದಾರೆ. ಇಲ್ಲಿ ದಿನನಿತ್ಯ ಪ್ರಯಾಣಿಸುವ ಜನಸಾಮಾನ್ಯರು ಮೂಗು ಮುಚ್ಚಿಕೊಂಡು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಕೊಳಚೆ ನೀರು ಹರಿದು ಬರುವ ಸ್ಥಳದಲ್ಲಿ ಬಸ್ ನಿಲ್ದಾಣ, ಸಮುದಾಯ ಭವನ ಮತ್ತು ಒಂದು ಚಿಕ್ಕ ಚರ್ಚ್ ಸಹ ಇದೆ. ಸಂಜೆ ವೇಳೆ ಮಳೆ ಬಂದಾಗ ವಾಹನ ಸವಾರರು ಈ ಭಾಗದಲ್ಲಿ ಭೀತಿಯಿಂದಲೇ ಹೋಗುವಂತಾಗಿದೆ. ಈವರೆಗೆ ಯಾವುದೇ ಅಹಿತಕರ ಘಟನೆಗಳು ನಡೆದಿಲ್ಲ. ಆದರೆ ಏನಾದರೂ ಅನಾಹುತವಾದ ಬಳಿಕವೇ ಅಧಿಕಾರಿಗಳು ಕ್ರಮ ಕೈಗೊಳ್ಳಲು ಕಾದು ಕುಳಿತಿದ್ದಾರಾ ಅಂತ ಈ ಭಾಗದ ಜನರು ಪ್ರಶ್ನಿಸುತ್ತಿದ್ದಾರೆ. ಜನರು ಗುಂಡಿಗೆ ಬಿದ್ದು ಪ್ರಾಣ ಹಾನಿಯಾಗುವವರೆಗೂ ಕಾಯದೆ ತಕ್ಷಣವೇ ರಸ್ತೆಯನ್ನು ಸರಿಪಡಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಇಲ್ಲಿನ ಸಾರ್ವಜನಿಕರು ನಮ್ಮ ತುಮಕೂರು ವಾಹಿನಿ ಜೊತೆಗೆ ಅಳಲು ತೋಡಿಕೊಂಡರು. ವರದಿ ಆಂಟೋನಿ ಬೇಗೂರು. ಮಂಗಳೂರಲ್ಲಿ ಹತ್ಯೆಗೀಡಾದ ಫಾಜಿಲ್, ಮಸೂದ್ ಮತ್ತು ಜಲೀಲ್ ಕುಟುಂಬಗಳಿಗೆ ಪರಿಹಾರ ಕೊಡುವ ಬಗ್ಗೆ ಶೀಘ್ರ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಅವರು ಮಂಗಳೂರಿನಲ್ಲಿರುವ ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಬಿಜೆಪಿ ಆಡಳಿತದಲ್ಲಿ ಮತೀಯ ಕೊಲೆಗಳು ನಡೆದಾಗ ಪರಿಹಾರ ನೀಡುವಲ್ಲಿ ನಿರ್ಧರಿಸಲಾಗಿದೆ ಎಂದರು. ಪಶ್ಚಿಮ ವಲಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದೇನೆ. ಕೋಮು ಸಾಮರಸ್ಯ ಸೂಚನೆ
ಇದ್ದೇನೆ. ಕಮಿಷನರೇಟ್ ಸ್ಥಾಪನೆ ಮಾಡುತ್ತೇವೆ. ನೈತಿಕ ಪೊಲೀಸ್ಗಿರಿ ನಡೆಯಲು ಅವಕಾಶವೇ ಕೊಡಬಾರದು. ಯುವ ಸಮೂಹದಲ್ಲಿ ಡ್ರಗ್ಸ್ಗೆ ಬಲಿಯಾಗಿದೆ. ಡ್ರಗ್ಸ್ ದಂಧೆ ತಡೆಯೋಕೆ ಆಗದ ರೀತಿಯಲ್ಲಿ ಬೆಳೆಯುತ್ತಿದೆ. ಆಗಸ್ಟ್ 15ರೊಳಗೆ ಕರಾವಳಿಯಲ್ಲಿ ಯಾವುದೇ ಡ್ರಗ್ಸ್ ಸಿಗಬಾರದಂತೆ ಕ್ರಮ ತೆಗೆದುಕೊಳ್ಳಲು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದೇನೆ ಎಂದರು. ಕರಾವಳಿ ಮಾತ್ರವಲ್ಲ, ಕೋಮು ವೈಷಮ್ಯ ಇರುವ ಕಡೆ ಆ್ಯಂಟಿ ಕಮ್ಯುನಲ್ ವಿಂಗ್ ಸ್ಥಾಪನೆ ಮಾಡುತ್ತೇವೆ. ಅದರ ರೂಪುರೇಷೆ ಬಗ್ಗೆ ಕಮಿಷನರ್ ತಯಾರಿಸುತ್ತಾರೆ. ಇದರ ಮುಖ್ಯ ಉದ್ದೇಶ ನೈತಿಕ ಪೊಲೀಸ್ಗಿರಿ ಹತ್ತಿಕ್ಕುವುದು. ಆ್ಯಂಟಿ ಕಮ್ಯುನಲ್ ವಿಂಗ್ ಸ್ಥಾಪನೆ ಮಾಡುತ್ತೇವೆ, ವಿಸ್ತರಣೆ ಮಾಡುತ್ತೇವೆ ಎಂದರು. ಆಯ್ತು ಸರ್. ತಂಡವೊಂದರ ಮೇಲೆ ಮತ್ತೊಂದು ತಂಡ ಮಾರಕಾಸ್ತ್ರಗಳಿಂದ ದಾಳಿ ನಡೆಸಿದ ಘಟನೆ ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ಕರೇಕಲ್ಲು ಗ್ರಾಮದಲ್ಲಿ ನಡೆದಿದೆ. ಗ್ರಾಮಸಂದ್ರ ಪ್ರಸಾದಿ, ಅಬುಕನಹಳ್ಳಿ ಮಂಜಾ ಅಲಿ ಇವರು ಹಲ್ಲೆ ನಡೆಸಿದ ಆರೋಪಿಗಳಾಗಿದ್ದಾರೆ. ಪ್ರಸಾದಿ ಹಾಗೂ ಕಿರಣ್ ಕುಮಾರ್ ನಡುವೆ ಹಣದ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಕಳೆದ 29 ಮಾರ್ಚ್ರಂದು ಗಲಾಟೆ ನಡೆದಿತ್ತು. ಈ ವಿಚಾರವಾಗಿ ಪ್ರಸಾದಿ ಮೇಲೆ ತುರುವೇಕೆರೆ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಕೇಸ್ ಹಿನ್ನೆಲೆಯಲ್ಲಿ ಇಬ್ಬರ ನಡುವೆ ವೈಷಮ್ಯ ಬೆಳೆದಿತ್ತು. ಸದ್ಯ ಕಿರಣ್ ಕುಮಾರನ್ನ ಕಿರಣ್ ಜೊತೆ ತೆರಳಿದ್ದ ಸ್ನೇಹಿತರಾದ ದಿಲೀಪ್ ಕುಮಾರ್, ಸಂಜು, ಮೋಹನ್, ಮಂಜುನಾಥ್ ಕೂಡ 3ರಂದು ರಾತ್ರಿಯಲ್ಲಿ ಕರೇಕಲ್ಲು ಗ್ರಾಮದ ಬಳಿ ಹೋಗಿದ್ದರು. ಪ್ರಸಾದಿ ಹಾಗೂ ಕಿರಣ್ ಕುಮಾರ್ ಮಾತನಾಡುತ್ತಿದ್ದ ಸಂದರ್ಭದಲ್ಲಿ 2 ಕಾರಿನಲ್ಲಿ ಬಂದ 5-6 ಜನರ ಗುಂಪು ಕಾರಿನಲ್ಲಿ ಬಂದ ಸ್ನೇಹಿತ ಹಾಗೂ ಸ್ನೇಹಿತರ ಮೇಲೆ ಲಾಂಗ್ ಮಚ್ಚು ಬೀಸಿ ಕೊಲೆ ಯತ್ನ ನಡೆದಿದೆ. ಈ ವೇಳೆ ಕಿರಣ್ ಕುಮಾರ್, ಸಂಜು, ಮಂಜುನಾಥ್ ಹಾಗೂ ಮೋಹನ್ ತಪ್ಪಿಸಿಕೊಂಡಿದ್ದರು. ಆದರೆ ದಿಲೀಪ್ ಸಿಕ್ಕಿಬಿದ್ದ ಕಾರಣ ಆತನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಲಾಗಿದೆ. ಜೊತೆಗೆ ಕಿರಣ್ ಕುಮಾರ್ ಸ್ನೇಹಿತರು ತಂದಿದ್ದ 3 ಬೈಕ್ಗಳಿಗೆ ಬೆಂಕಿ ಹಚ್ಚಿ ಆರೋಪಿಗಳು ಪರಾರಿಯಾಗಿದ್ದರು. ಘಟನೆಯ ಬಳಿಕ ದಿಲೀಪ್ ಸ್ನೇಹಿತರು ದಿಲೀಪ್ನನ್ನು ಆದಿಚುಂಚನಗಿರಿ ಆಸ್ಪತ್ರೆಗೆ ದಾಖಲಿಸಿ ತುರುವೇಕೆರೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಜಾತ್ರಾ ಮಹೋತ್ಸವದ ಕೊಂಡ ಆಯುವ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಗ್ರಾಮದ ರಾಮಲಿಂಗೇಶ್ವರ ಹಾಗೂ ಚೌಡೇಶ್ವರಿ ಜಾತ್ರೆಯ ಮಹೋತ್ಸವದಲ್ಲಿ ನಡೆದಿದೆ. ಸುಮಾರು 30 ಜನರಿಗೆ ಸುಟ್ಟ ಹಳ್ಳಿ ಗ್ರಾಮದ ಕೀರ್ತಿ ದೇವರಾಜ್, ಕಲ್ಲೂರು ಗ್ರಾಮದ ಮಂಜುನಾಥ್ ಸೇರಿದಂತೆ ಇತರ ಗಾಯಾಳುಗಳನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಪಟ್ಟಣದ ಸರ್ಕಾರಿ ಜಿಲ್ಲಾಧಿಕಾರಿಗಳಾದ ಹರಿಪ್ರಸಾದ್ ನೇತೃತ್ವದಲ್ಲಿ ಡಾಕ್ಟರ್ ನರಸಿಂಹಮೂರ್ತಿ ಮತ್ತು ಸಿಬ್ಬಂದಿ ಚಿಕಿತ್ಸೆ ನೀಡುತ್ತಿದ್ದಾರೆ. ತುರುವೇಕೆರೆ ಸಾರ್ವಜನಿಕ ಆಸ್ಪತ್ರೆಗೆ ತಹಶೀಲ್ದಾರ್ ವೈ.ಎಂ. ರೇಣುಕುಮಾರ್ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿ ಧೈರ್ಯ ತುಂಬಿದ್ದಾರೆ. ಈ ಬಗ್ಗೆ ಕೂಲಂಕುಷವಾಗಿ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಅವರು ತಿಳಿಸಿದ್ದಾರೆ. ಜಾತ್ರಾ ಮಹೋತ್ಸವದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಜನ ಸೇರಿದ್ದರು. ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳದೇ ಇರುವುದರಿಂದ ಈ ಘಟನೆ ನಡೆದಿದೆ ಎಂಬ ಆರೋಪ ಕೇಳಿಬಂದಿದೆ. ಘಟನೆ ಸಂಬಂಧ ತುರುವೇಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ವರದಿ ಸುರೇಶ್ ಬಾಬು ಎಂ, ತುರುವೇಕೆರೆ. ಆಮೇಲೆ 7349 89 0022
ಜನನು ಬ್ಯಾಡರಳ್ಳಿ ಗ್ರಾಮದವರೇ. ಮತ್ತೆ ಆ ಕೊಂಡ ಉತ್ಕನ್ನು ತರಬೇಕಾದ್ರೆ ಕೊಂಡಕ್ಕೆ ಕಾಲಿಕ್ಕೆ ಸುಟ್ಟಾಗ, ಹಾಗಾಗಿ ಈ ಒಂದು ದುರಂತ ಆಗಿರೋದು. ಸುಮಾರು ಎಷ್ಟು ಜನಕ್ಕಾಗಿದೆ? ಒಂದು 30-35 ಜನಕ್ಕೆ ಆಯ್ತು. ಆ ಥರ ಎಲ್ಲರೂ ಹಿಂಗೆ? ಎಲ್ಲರಿಗೂ ಹಿಂಗೆ. ಜಾತ್ರೆ ಎಷ್ಟು ಜನ ಸೇರಿದ್ರು ಅಂದಾಜು? ಜಾತ್ರೆಯಲ್ಲಿ ಹೆಚ್ಚು ಕಡಿಮೆ ಒಂದು 50,000 ಮೇಲೆ ಜಾತ್ರೆ ಆಗಿದ್ದಲ್ಲಿ? ಮಾವಿನಕೆರೆಯಲ್ಲಿ. ಮಾವಿನಕೆರೆಯಲ್ಲಿ ಅದು ಜಾತ್ರೆ ಯಾವ ದೇವ್ರದ್ದು? ಅದು ಚೌಡೇಶ್ವರಿ. ಚೌಡೇಶ್ವರಿ, ರಾಮಲಿಂಗೇಶ್ವರ, ಚೌಡೇಶ್ವರಿ. ರಾಮಲಿಂಗೇಶ್ವರ, ಚೌಡೇಶ್ವರಿ, ರಾಮಲಿಂಗೇಶ್ವರ 3 ಜನ. ಎಲ್ಲ ಬ್ಯಾಡರಳ್ಳಿ ಗ್ರಾಮದವರು? ಎಲ್ಲ ಬ್ಯಾಡರಳ್ಳಿ ಗ್ರಾಮದವರು. ಆಕಸ್ಮಿಕವಾಗಿ ಆಗಿರೋದ ಇದು? ಆಕಸ್ಮಿಕನೇ ಇದೆ. ಆಕಸ್ಮಿಕನೇ. ನಿಮ್ಮ ಹೆಸರು ಹೇಳಿ? ವರದರಾಜು. ವರದರಾಜು. ಸರ್ಕಾರಿ ಆಸ್ಪತ್ರೆಯಲ್ಲಿ ಕೀಲುಮೂಳೆ ಸಂಬಂಧಿಸಿದ ರೋಗಿಗಳಿಗೆ ಡಿ ಗ್ರೂಪ್ ನೌಕರನ್ನೇ ಡಾಕ್ಟರ್ ಆಗಿದ್ದಾರೆ. ಹೌದು, ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಡಿ ಗ್ರೂಪ್ ನೌಕರ ಮದಕರಿ ನಾಯಕ ಎಂಬಾತನೇ ಚಿಕಿತ್ಸೆ ನೀಡುತ್ತಿದ್ದಾನೆ. ಇದಕ್ಕೆ ಪ್ರತಿರೋಧ ಒಡ್ಡುವ ರೋಗಿಗಳಿಗೆ ತಾನೇ ಡಾಕ್ಟರ್, ಟ್ರೀಟ್ಮೆಂಟ್ ತಗೊಳ್ಳೋದಾದರೆ ತಗೊಳ್ಳಿ, ಇಲ್ಲ ಅಂದರೆ ಹೋಗಿ ಎಂದು ಆವಾಜ್ ಹಾಕುತ್ತಿದ್ದಾನಂತೆ. ಆರ್ಥೋಪೆಡಿಕ್ ವೈದ್ಯರು ದೀರ್ಘ ರಜೆಯಲ್ಲಿ ಇದ್ದಾರೆ. ಈ ಕಾರಣಕ್ಕೆ ಡಿ ಗ್ರೂಪ್ ನೌಕರನೇ ಸದ್ಯ ಚಿಕಿತ್ಸೆ ನೀಡುತ್ತಿದ್ದಾನೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ನಿಮ್ದು ಯಾವರು? ಕೋಮಾರ್ಲಹಳ್ಳಿ. ಲಕ್ಷ್ಮೀನಾರಾಯಣ ಅಂತಾನೆ. ಅಲ್ಲ, ಇಲ್ಲಿ ವೈದ್ಯರು ಯಾರು ನೋಡಿದ್ರು ಫಸ್ಟ್ ಬಂದು? 3 ತಿಂಗಳಿಂದ ಡಾಕ್ಟರ್ ಇಲ್ಲ. 3 ತಿಂಗಳಿಂದ ಡಾಕ್ಟರ್ ಇಲ್ಲ. ಮಧ್ಯದಲ್ಲಿ ನನ್ನ ಮಾಮ ಒಂದು ಸ್ವಲ್ಪ ಫ್ರ್ಯಾಕ್ಚರ್ ಆಯಿತು, ಬೈಕಲ್ಲಿ ಬಿದ್ದುಬಿಟ್ಟು ಅವ್ರು ತುಮಕೂರು ಹೋಗ್ಬಿಟ್ಟು ರೆಫರ್ ಮಾಡೋಕ್ಕೂ ಡಾಕ್ಟ್ರ್ ನೋಡೋಕೆ ಎಕ್ಸ್ರೇ ತಂದಿದ್ವಿ, ನೋಡೋಕೆ ಸಮೇತ ಡಾಕ್ಟರ್ ಇಲ್ಲ. ಇದ್ರ ಬಗ್ಗೆ ಸಂಬಂಧಪಟ್ಟ ಮೇಲಧಿಕಾರಿಗಳು ಮಾತಾಡಿ ನಾವು ಆಫೀಸ್ ಹತ್ರ ಹೋಗಿ ಕೇಳಿದೆ. ನಾನು ಏನಪ್ಪ ಇನ್ನೊಂದು 10 ಡೇಸ್ 15 ಡೇಸ್ ಬರ್ತಾರೆ ಅಂತ ಹೇಳಿದ್ರು. 10 ಡೇಸ್ ಇಲ್ಲ, 15 ಡೇಸ್ ಇಲ್ಲ, 1 ಮಂತ್ ಇಲ್ಲ, 3 ಮಂತ್ಸ್ ಆಗಿದೆ. ಡಾಕ್ಟ್ರ್ ಇಲ್ಲ ಅಂತಂದರೆ ಅರ್ಥನೇ ಇಲ್ಲ ಅದಕ್ಕೆ ಸರ್ಕಾರಿ ಹಾಸ್ಪಿಟಲಲ್ಲಿ. ಸುಮ್ಮನೆ POP ಹಾಕಿ ಹಚ್ಚಿ ಪಾಪ ಅವ್ರ ಜನಗಳಿಗೆ ಕಳಿಸ್ಬಿಟ್ರೆ ಹೆಂಗೆ ಹೇಳು? ನೀನು ಹೇಳು. ಯಾವ ಡಾಕ್ಟ್ರ್ ಹೇಳಿದ್ರು? ಡ್ಯೂಟಿ ಡಾಕ್ಟ್ರ್ ಯಾರು? ನಾಗರಾಜ್ ಅವರು. ಡಾಕ್ಟ್ರು ಕೊಡಲಿಲ್ವಾ? ಎಷ್ಟು ದಿನ ಆಗಿದೆ ಡಾಕ್ಟ್ರು ಬಂದು? 15 ದಿನ. ಮತ್ತೆ ಹಾಂ ಹಾಂ, ಅದು ಹಾಕ್ಬೋದಾ ನೀವು ನನಗೆ? ಹಾಂ, ಏನಂತ ಗೊತ್ತಾಗುತ್ತದು? ಫ್ರ್ಯಾಕ್ಚರ್ ಅದೇ ಹೆಂಗೆ ಅಂತ ನಿಂಗೆ ಗೊತ್ತಾಗುತ್ತಾನಪ್ಪ? ಯಾಕೆ ಜನ ಹಂಗಲ್ಲ. ಕಂದಾಯ ಇಲಾಖೆ ಅಧಿಕಾರಿಗಳು ಬಡ ಕುಟುಂಬಗಳ ಸಮಸ್ಯೆಯನ್ನು ಗಾಳಿಗೆ ತೂರುತ್ತಿದ್ದಾರಾ ಎಂಬ ಪ್ರಶ್ನೆ ಕೇಳಿ ಬಂದಿದ್ದು ತುರುವೇಕೆರೆ ತಾಲೂಕಿನ ದಂಡಿನ ಶಿವರ ಹೋಬಳಿಯ ಶಬಾನಾ ಬಾನು ಎಂಬವರ ಮನೆಗೆ ಸುಮಾರು ವರ್ಷದಿಂದ ಹಾದು ಹೋಗಲು ದಾರಿ ಇದ್ದು ಕೆಲ ದಿನಗಳ ಹಿಂದೆ ಬಲಾಢ್ಯ ಹಣವಂತರು ಈ ಕುಟುಂಬ ಓಡಾಡುವ ದಾರಿಗೆ ಅಡ್ಡಲಾಗಿ ಬೇಲಿಯನ್ನು ಹಾಕಿದ್ದಾರೆ. ಇದರ ವಿಷಯವಾಗಿ ಶಬಾನಾ ಬಾನು ಅವರ ಪೊಲೀಸ್ ಸಲ್ಲಿಸಿದ್ದಾರೆ. ಪೊಲೀಸ್ ಸಿಬ್ಬಂದಿ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಹೀಗಾಗಿ ಈ ಕುಟುಂಬ ಇದಕ್ಕೆ ಸಂಬಂಧಪಟ್ಟ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ದೂರು ಕೂಡ ಸಲ್ಲಿಸಿ ಸಮಸ್ಯೆ ಬಗೆಹರಿಸಲು ಹೇಳಿದ್ದಾರೆ. ಇನ್ನು 8-10 ದಿನವಾದರೂ ತಾಲೂಕು ಕಚೇರಿ ಕಂದಾಯ ಇಲಾಖೆ ಅಧಿಕಾರಿಗಳು ಈ ಬಡ ಕುಟುಂಬದ ಸಮಸ್ಯೆಯನ್ನು ಆಲಿಸದೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂದು ಈ ಕುಟುಂಬ ನೇರ ಆರೋಪ ಮಾಡುತ್ತಿದೆ. ಇದರ ಬಗ್ಗೆ ಗಮನ ಹರಿಸಿ ತಾಲೂಕು ದಂಡಾಧಿಕಾರಿಯಾದ ರೇಣುಕುಮಾರ್ ಅವರು ಈ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡುತ್ತಾರಾ ಕಾದು ನೋಡಬೇಕು. ವರದಿ ಸುರೇಶ್ ಬಾಬು ಎಂ, ತುರುವೇಕೆರೆ. ನಮ್ದು ಕಡ್ಸಂದ್ರ ಅವಮ್ಮ ಒಂದ್ ದಿವಸ ಜಗಳ ಮಾಡುತ್ತೆ, ಸುಮ್ನೆ ಬೈತಾಳೆ, ಬೇಲಿ ಹಾಕೈತಿ ಇಲ್ಲಿ ನಮ್ಗೆ ತೊಂದ್ರೆ ಬಹಳ ಹಿಂಸಾ ಕೊಡ್ತಾಳೆ.
ಮತ್ತೆ ಕೋರ್ಟ್ಗೆ ಹೋಗ್ರಿ ಅಂದವ್ರೆ. ತಾಲೂಕ್ ಆಫೀಸ್ ನಲ್ಲಿ 3 ದಿವಸ ಬಂದ್ ಇದ್ ಮಾಡಿದೀವಿ, ಏನು ಹೇಳ್ತಾ ಇಲ್ಲ ತಾಲೂಕ್ ಆಫೀಸ್ ನಲ್ಲಿ. ಈಗ ನಿಮ್ಮ ಮನೆಗೆ ಅಡ್ಡಲಾಗಿ ಬೇಲಿ ಹಾಕೋರೆ, ಚರಂಡಿಗೆ ಬೇಲಿ ಹಾಕೋರ್ ಅಲ್ಲಿ. ಅಲ್ಲಿ ರಸ್ತೆ ಇತ್ತ ಮೊದಲು? ಐತೆ ಮೊದ್ಲು ಆಗ್ಲೇ 40 ವರ್ಷದಿಂದ ಅಲ್ಲಿ ಇದ್ ಮಾಡ್ತಾ ಇರೋ ಸರ್ ನಾವು ಮನೆ ಇದು. ಈಗ ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಆನ್ಸರ್ ಹೇಳ್ತಾ ಇದ್ದಾರೆ? ಅವರು ಬರ್ತಾ ಇಲ್ಲ ಸರ್. ಯಾರು ಮುಂದೆ ಬರ್ತಾ ಇಲ್ಲ ಎಷ್ಟು ದಿವಸದಿಂದ ಹಿಂದೆ ನೀವು ಕಂಪ್ಲೇಂಟ್ ಮಾಡಿದ್ರಿ? ನಾವು ಕಂಪ್ಲೇಂಟ್ ಮಾಡಿ ಹಾಗೆ 15 ದಿವಸ ಆಗಿತ್ತು ಸರ್. 15 ದಿವಸ 20 ದಿವಸ ಆಗೈತೆ. ಹಾ, ಅವ್ರು ಕೋರ್ಟ್ಗೆ ಹೋಗ್ರಿ ಅಂತವ್ರ ಅವರು. ಹಾ, ಕೋರ್ಟ್ಗೆ ಹೋಗ್ಲಿ ಅಂತವ್ರೆ. ಕೋರ್ಟ್ಗೆ ಹೋಗ್ರಿ ಅಂತವ್ರೆ. ನಮ್ಗೆ ತಿರ್ಗಾಡಿದ್ರು ಬೈತಾಳ, ಬಂದ್ ತಿರ್ಗಾಡಿದ್ರು ಬೈತಾಳ. ಯಾರು ಬೇಲಿ ಹಾಕಿರೋರು ಬೈತಾ ಇದ್ರು? ಹಿಂಗಾಯ್ತು ಅವಮ್ಮ ಬೈತಾ ಹೇಳೋದ್ ದಿವಸ ಅವಮ್ಮ ಬೈತಾ ಐತಿ. ತಾಲೂಕ್ ಆಫೀಸ್ ನಲ್ಲಿ ಬಂದು ಇಷ್ಟು ದಿವಸ ತಿರ್ಗಾಡಿದ್ರು ಏನು ಹೇಳ್ತಾ ಇಲ್ಲ. ಏನ್ ಹೇಳ್ತಾರ ಅವರು ತಾಲೂಕ್ ಆಫೀಸ್ ನಲ್ಲಿ? ಇವತ್ ಬರ್ರಿ ನಾಳೆ ಬರ್ರಿ ಅಂತವ್ರೆ. ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ. ಮನೆ ಕಂದಾಯ ಐತೆ, ಪಾನಿ ಐತೆ, ಎಲ್ಲ ಮಾಡಲ್ಲ. ದಾರಿ ಇಲ್ಲ ಮೊದ್ಲು. ಒಂದೆಡೆ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದಿರೋ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಸಂದರ್ಭದಲ್ಲಿ ಪ್ರಣಾಳಿಕೆಯಲ್ಲಿ ನೀಡಿದ್ದ ಆಶ್ವಾಸನೆಗಳನ್ನು ಈಡೇರಿಸಿದ್ದೇವೆ ಎಂಬ ವಿಶ್ವಾಸದಲ್ಲಿ ಇದ್ದರೆ, ಇನ್ನೊಂದೆಡೆ ಉಚಿತ ಗ್ಯಾರಂಟಿ ಯೋಜನೆಗಳು ಜಾರಿಗೆ ಬಂದ ನಂತರ ಅದು ತಮಗೆ ವ್ಯತಿರಿಕ್ತವಾಗಿ ಪರಿಣಾಮ ಬೀರಲಿದೆ ಎಂದು ತುಮಕೂರು ಜಿಲ್ಲೆಯ ಖಾಸಗಿ ಬಸ್ ಮಾಲೀಕರು ಅಳಲು ತೋಡಿಕೊಂಡಿದ್ದಾರೆ. ಸರ್ಕಾರದ ಗ್ಯಾರಂಟಿ ಯೋಜನೆಯಿಂದ ಸಂಕಷ್ಟಕ್ಕೆ ಸಿಲುಕಿದ ಖಾಸಗಿ ಬಸ್ ಮಾಲೀಕರು ಕಂಗಾಲಾಗಿದ್ದಾರೆ. ಉಚಿತ ಬಸ್ ಪ್ರಯಾಣ ಯೋಜನೆಯಿಂದ ಖಾಸಗಿ ಬಸ್ ಮಾಲೀಕರು ಸರ್ಕಾರಿ ಬಸ್ಗಳಿಗೆ ಕೊಡುವ ಸಹಾಯವನ್ನು ನಮಗೂ ಕೊಡಿ ಎಂದು ಕೇಳುತ್ತಿದ್ದಾರೆ. ನಾವು ಸಹ ಮಹಿಳೆಯರನ್ನು ಉಚಿತವಾಗಿ ಕರೆದುಕೊಂಡು ಹೋಗ್ತೇವೆ, ಇಲ್ಲದಿದ್ದರೆ ನಮ್ಮ ಬಸ್ಗಳು ಮಾರಾಟಕ್ಕಿಟ್ಟಿದ್ದೇವೆ, ಖರೀದಿಸಿ ಎಂದು ಪೋಸ್ಟರ್ ಅಂಟಿಸಿಕೊಂಡಿದ್ದಾರೆ. ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ ಖಾಸಗಿ ಬಸ್ ಮಾಲೀಕರು ಮಹಿಳೆಯರಿಗೆ ಫ್ರೀ ಬಸ್ ನೀಡುವುದರಿಂದ ನಮ್ಮ ಅನ್ನಕ್ಕೆ ಮಣ್ಣು ಬಿದ್ದಿದೆ. ಒಂದು ಬಸ್ ನಂಬಿಕೊಂಡು 10 ರಿಂದ 15 ಕುಟುಂಬಗಳು ಜೀವನ ನಡೆಸುತ್ತಿವೆ. ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ನೀಡುವುದರಿಂದ ನಮ್ಮ ಹೊಟ್ಟೆ ಮೇಲೆ ಹೊಡೆದಂತಾಗಿದೆ ಎಂದು ಅಳಲು ತೋಡಿಕೊಳ್ಳುತ್ತಿದ್ದಾರೆ. ನಾವು ಬಸ್ ಮಾರಿಕೊಳ್ಳಬೇಕು ಅಥವಾ ಆತ್ಮಹತ್ಯೆ ಮಾಡಿಕೊಳ್ಳಬೇಕೋ ಗೊತ್ತಿಲ್ಲ. 3 ತಿಂಗಳಿಗೊಮ್ಮೆ ಸರ್ಕಾರಕ್ಕೆ 40 ರಿಂದ 50 ಸಾವಿರ ಟ್ಯಾಕ್ಸ್ ಕಟ್ತೀವಿ. ಪ್ರತಿ ವರ್ಷಕ್ಕೊಮ್ಮೆ 70 ರಿಂದ 80 ಸಾವಿರ ಇನ್ಶೂರೆನ್ಸ್ ಕಟ್ತೀವಿ. ಉಚಿತ ಬಸ್ ಯೋಜನೆ ಜಾರಿಯಿಂದ ಹೇಗೆ ಟ್ಯಾಕ್ಸ್ ಕಟ್ಟೋದು ಎಂಬ ತೊಳ್ಳಾಟದಲ್ಲಿದ್ದಾರೆ. ನಮಗೂ ಏನಾದರೂ ಫ್ರೀ ನೀಡಿ, ಕೊನೆ ಪಕ್ಷ ಇನ್ಶೂರೆನ್ಸ್ ಅಥವಾ ಟ್ಯಾಕ್ಸ್ ಫ್ರೀ ನೀಡಿ. ಈಗಾಗಲೇ ಖಾಸಗಿ ಬಸ್ಗಳಿಗೆ ಮಹಿಳೆಯರು ಬರುವವರ ಸಂಖ್ಯೆ ಕಡಿಮೆಯಾಗಿದೆ. ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶಗಳಿಗೆ ಜಿಲ್ಲೆಯಲ್ಲಿ ಖಾಸಗಿ ಬಸ್ಗಳ ಸಂಚಾರವಿದ್ದು, ಅಲ್ಲಿಗೂ ಸರ್ಕಾರಿ ಬಸ್ಸುಗಳಲ್ಲಿ ಮಹಿಳೆಯರು ಉಚಿತ ಪ್ರಯಾಣ ಮಾಡಬಹುದು ಎಂದು ಹೋಗುತ್ತಾರೆ. ಇದರಿಂದ ಗಣನೀಯ ಪ್ರಮಾಣದಲ್ಲಿ ಖಾಸಗಿ ಬಸ್ಗಳಿಗೆ ಮಹಿಳೆಯರು ಬರುವುದು ಕಡಿಮೆಯಾಗಲಿದೆ. ಇದರಿಂದ ಖಾಸಗಿ ಬಸ್ ಮಾಲೀಕರಿಗೆ ಗಣನೀಯವಾಗಲಿದೆ ಎಂದು ಬಸ್ ಮಾಲೀಕರು ಗಾಬರಿ ವ್ಯಕ್ತಪಡಿಸಿದ್ದಾರೆ. ಜಿಲ್ಲೆಯಲ್ಲಿ 700ಕ್ಕೂ ಹೆಚ್ಚು ಬಸ್ ಓಡಾಟ ನಡೆಸುತ್ತಿವೆ. ಖಾಸಗಿ ಬಸ್ಗಳನ್ನು ಸರ್ಕಾರದ ಅಧೀನಕ್ಕೆ ತೆಗೆದುಕೊಳ್ಳಲಿ ಎಂದು ಆಗ್ರಹಿಸುತ್ತಿದ್ದಾರೆ. ಸರ್ಕಾರಿ ಬಸ್ಗಳಿಗೆ ಯಾವ ರೀತಿ ಸಹಾಯ ಕೊಡ್ತೀರಾ, ಅದೇ ರೀತಿ ನಮಗೂ ಸಹಾಯ ಕೊಡಿ. ನಾವು ಮಹಿಳೆಯರನ್ನ ಬಸ್ನಲ್ಲಿ ಉಚಿತವಾಗಿ ಕರೆದುಕೊಂಡು, ಇಲ್ಲದಿದ್ದರೆ ಜಿಲ್ಲೆಯಲ್ಲಿರುವ ಖಾಸಗಿ ಬಸ್ ಸಂಚಾರ ವ್ಯವಸ್ಥೆಗೆ ಪರ್ಯಾಯವಾಗಿ ಬಸ್ ಮಾಲೀಕರು ಹಾಗೂ ಚಾಲಕರಿಗೆ ಆರ್ಥಿಕವಾಗಿ ಸಬಲರಾಗಲು ಸರ್ಕಾರವೇ ದಾರಿ ತೋರಿಸಬೇಕಿದೆ ಎಂದು ಮನವಿ ಮಾಡುತ್ತಿದ್ದಾರೆ. ಹಳ್ಳಿಕಾರ್ ಮಠವು ಕೇವಲ 2 ವರ್ಷಗಳಲ್ಲಿ ಇಷ್ಟರ ಮಟ್ಟಿಗೆ ಬೆಳೆದಿರುವುದು ಸಮುದಾಯದ ಸಂಘಟನೆಯ ಅಭಿವೃದ್ಧಿಯನ್ನು ತೋರುತ್ತದೆ ಎಂದು ತುರುವೇಕೆರೆ ಕ್ಷೇತ್ರದ ಶಾಸಕ MT ಕೃಷ್ಣಪ್ಪ ಅಭಿಪ್ರಾಯಪಟ್ಟರು. ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಹೋಬಳಿಯ ಶೆಟ್ಟಿಗೊಂಡನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಪ್ರಾರಂಭವಾಗುತ್ತಿರುವ ಹಳ್ಳಿಕಾರ್ ಮಠದ ಪಬ್ಲಿಕ್ ಶಾಲೆ ಹಾಗೂ ಮಠದ ಕೊಠಡಿಗಳ ಲೋಕಾರ್ಪಣಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು. ತುರುವೇಕೆರೆ ಕ್ಷೇತ್ರದಲ್ಲಿ 80% ಹಳ್ಳಿಕಾರ್ ಸಮುದಾಯ ನನಗೆ ಮತ ನೀಡಿದೆ. ನನ್ನ ಹಾಗೂ ಹಳ್ಳಿಕಾರ್ ಸಮುದಾಯದ ಮುಖಂಡರ ಬಾಂಧವ್ಯ ತುಂಬ ಉತ್ತಮವಾಗಿದ್ದು, ಈ ಬಾರಿ ಚುನಾವಣೆಯಲ್ಲಿ ಸಾಕಷ್ಟು ಸಹಕಾರ ನೀಡಿದರು. ಹಳ್ಳಿಕಾರ ಸಮುದಾಯ ಒಕ್ಕಲಿಗ ಸಮುದಾಯ ಎರಡೂ ಒಂದೇ ಎಂಬ ಭಾವನೆಯಲ್ಲಿ ಇರುವ ನಾನು ಹಳ್ಳಿಕಾರ್ ಸಮುದಾಯದ ಮುಖಂಡರಿಗೆ ರಾಜಕೀಯವಾಗಿ ಅವಕಾಶ ಕಲ್ಪಿಸಲು ನಾನು ಸಿದ್ಧನಿದ್ದೇನೆ ಎಂದರು.
ರಾಜ್ಯದಲ್ಲಿ ಇರುವಂತಹ ಏಕೈಕ ಹಳ್ಳಿಕಾರ ಸಮುದಾಯದ ಮಠಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿ ಮಠದ ಅಭಿವೃದ್ಧಿಗೆ 5 ಕೋಟಿ ರುಗಳನ್ನು ಮಂಜೂರು ಮಾಡುವಂತೆ ಒತ್ತಾಯಿಸುತ್ತೇನೆ. ಮಠದ ಸಮಗ್ರ ಅಭಿವೃದ್ಧಿಗೆ ನನ್ನ ಸಹಕಾರ ಇದ್ದೇ ಇರುತ್ತದೆ ಎಂದು ಅಭಿಪ್ರಾಯಿಸಿದರು. ಈ ಬಾರಿ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದ ಚುನಾವಣೆಯಲ್ಲಿ ಯಾವುದೇ ಹಣ ಬೆಂಬಲವಿಲ್ಲದೆ ಕಾರ್ಯಕರ್ತರು ಹಾಗೂ ಮತದಾರರ ಸಹಕಾರದಿಂದ ಚುನಾವಣೆಯನ್ನು ಗೆಲ್ಲಲು ಸಹಕಾರಿಯಾಯಿತು. ಮತದಾರರು, ಕಾರ್ಯಕರ್ತರೇ ನನ್ನ ಗೆಲುವಿಗೆ ಸಹಕಾರಿಯಾದ ದೇವರುಗಳು ಎಂದು ಸಂತಸ ವ್ಯಕ್ತಪಡಿಸಿದ್ದರು. ಕಾರ್ಯಕ್ರಮದಲ್ಲಿ ಹಳ್ಳಿಕಾರ ಮಠದ ಪೀಠಾಧ್ಯಕ್ಷರಾದ ಬಾಲಕೃಷ್ಣಾನಂದ ಸ್ವಾಮೀಜಿ, ಮಠದ ಅಧ್ಯಕ್ಷರು, ಗೌರವ ಅಧ್ಯಕ್ಷರು, ಹಳ್ಳಿಕಾರ ಸಮುದಾಯದ ಮುಖಂಡರು ಹಾಜರಿದ್ದರು. ವರದಿ ಮಂಜುನಾಥ್ ಗುಬ್ಬಿ. ಹಸಿರೇ ಉಸಿರು, ಗಿಡ ಮರ ಬೆಳೆಸಿ ಪರಿಸರ ಉಳಿಸಿ. ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು. ವಿಶ್ವ ಪರಿಸರ ದಿನಾಚರಣೆಯನ್ನು ಜೂನ್ 5ರಂದು ಆಚರಿಸಲಾಗುತ್ತದೆ. 1972ರಲ್ಲಿ ವಿಶ್ವಸಂಸ್ಥೆ ಈ ದಿನವನ್ನು ಘೋಷಣೆ ಮಾಡಿದೆ. 1974 ಜೂನ್ 5ರಂದು ಪ್ರಥಮ ಬಾರಿಗೆ ಈ ದಿನವನ್ನು ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ದಿನವನ್ನು 140ಕ್ಕೂ ಹೆಚ್ಚು ದೇಶಗಳಲ್ಲಿ ಆಚರಿಸಲಾಗುತ್ತದೆ. ಈ ದಿನದ ಮುಖ್ಯ ಉದ್ದೇಶ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವುದು. ಪ್ಲಾಸ್ಟಿಕ್ ಮಾಲಿನ್ಯವನ್ನು 2023ರ ಈ ದಿನದ ಘೋಷಣೆಯಾಗಿದೆ. ಈ ದಿನ ಕೆಲವು ಕಡೆ ಶಿಬಿರಗಳು, ಸೆಮಿನಾರ್ಗಳು ಹಾಗೂ ರ್ಯಾಲಿಗಳನ್ನು, ಕೆಲವು ಕಡೆ ಸಂಘ ಸಂಸ್ಥೆಗಳು ಈ ದಿನ ಸಸಿಗಳನ್ನು ನೆಡುವುದರ ಮೂಲಕ ಪರಿಸರದ ಜಾಗೃತಿಯನ್ನ ಮೂಡಿಸುತ್ತಾರೆ. ನಾವು ಪ್ಲಾಸ್ಟಿಕ್ ಬಳಕೆಯನ್ನ ದಿನೇ ದಿನೇ ಕಡಿತಗೊಳಿಸಬೇಕು. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಆದ ಕಾರಣ ಆ ಮಕ್ಕಳಿಗೆ ಉತ್ತಮ ಪರಿಸರ ಬಿಟ್ಟುಕೊಟ್ಟು ಹೋಗೋಣ. ಇಂದಿನ ಪರಿಸರದ ಸಮಸ್ಯೆಗಳು: ಮಾಲಿನ್ಯ, ಮಣ್ಣಿನ ಅವನತಿ, ಹವಾಮಾನ ಬದಲಾವಣೆ, ಜನಸಂಖ್ಯಾ ಸ್ಫೋಟ, ಕಡಿಮೆಯಾಗುತ್ತಿರುವ ಅರಣ್ಯ ವ್ಯಾಪ್ತಿ, ಪ್ಲಾಸ್ಟಿಕ್ ಮಾಲಿನ್ಯ, ನೀರು ಮತ್ತು ಆಹಾರದ ಕೊರತೆ, ಓಝೋನ್ ಪದರದ ಸವಕಳಿ. ಪರಿಸರ ಎಂದರೇನು? ಪರಿಸರ ಅಂದರೆ ನಮ್ಮ ಭೂಮಿ, ನಮ್ಮ ಸುತ್ತಮುತ್ತಲಿನ ವಾತಾವರಣ, ಗಿಡ, ಮರ, ಗಾಳಿ, ನೀರು, ಮಣ್ಣು, ಬೆಳಕು ಇವೆಲ್ಲವೂ ನಮ್ಮ ಪರಿಸರ. ಕೆರೆ, ನದಿ, ಸಮುದ್ರ, ನೀರು ಇರುವ ಎಲ್ಲ ಕಡೆ ಮಾಲಿನ್ಯ ಮಾಡಿದ್ದು ಆಯಿತು. ಎಷ್ಟೋ ಕೆರೆಗಳು, ನದಿಗಳು ಮಾಯವಾಗಿದೆ. ಇದಕ್ಕೆ ಮೂಲ ಕಾರಣ ನಾವು. ಕೆರೆ, ನದಿಗಳಲ್ಲಿ ಪ್ಲಾಸ್ಟಿಕ್ ಹಾಕುವುದು, ಚರಂಡಿ ನೀರನ್ನು ಕೆರೆ ಅಥವಾ ಕಾರ್ಖಾನೆ ನೀರನ್ನು ಕೆರೆಗೆ ಬಿಡುವುದು ಇದು ತುಂಬಾ ಇದೆ. ಮನುಷ್ಯನ ಅತಿ ಆಸೆ, ಮರಳುಗಾರಿಕೆ, ಗಣಿಗಾರಿಕೆ, ಅರಣ್ಯ ನಾಶ, ಅನೇಕ ವಿಧವಾದ ಪ್ರಾಣಿ ಪಕ್ಷಿ ಸಂಕುಲಗಳ ನಾಶ ಇವೆಲ್ಲ ಮನುಷ್ಯರಾದ ನಾವೇ ಮಾಡುತ್ತಿರುವ ದೊಡ್ಡ ಹಾನಿ ನಮ್ಮ ಈ ಪರಿಸರಕ್ಕೆ. ಪರಿಸರ ನಾಶದಿಂದ ಮಳೆ ಸರಿಯಾಗಿ ಆಗುತ್ತಿಲ್ಲ. ಪರಿಸರ ನಾಶದಿಂದ ಪ್ರಾಣಿ ಪಕ್ಷಿಗಳಿಗೆ ವಾಸ ಮಾಡಲು ಸ್ಥಳ ಇಲ್ಲವಾಗಿದೆ. ಕೋವಿಡ್ ಸಮಯದಲ್ಲಿ ಆಮ್ಲಜನಕ ಸಿಗದೆ ವೆಂಟಿಲೇಟರ್ಗೆ ಪರದಾಡುವಾಗ ಬಂದಂತಹ ಸ್ಥಿತಿ ಪ್ರತಿಯೊಬ್ಬರಿಗೂ ನೆನಪಿದೆ, ಅದರ ಅರಿವಿದೆ. ಇನ್ನು ಮುಂದೆಯಾದರೂ ವಾಹನಗಳನ್ನು ಕಡಿಮೆಯಾಗಿ ಬಳಸಿ. ಪರಿಸರ ಮಾಲಿನ್ಯವನ್ನು ಸಂರಕ್ಷಣೆ ಮಾಡುವುದು ಹೇಗೆ? ಉತ್ತರ ಒಂದೇ, ನಾವೆಲ್ಲ ಏನು ಮಾಡೋದೇ ಇರೋದೇ ವಾಸಿ. ಆಗ ಪರಿಸರ ಬಹಳ ಉತ್ತಮವಾಗಿ ಇರುತ್ತೆ. ನಾವೆಲ್ಲರೂ ಸಾಲು ಮರದ ತಿಮ್ಮಕ್ಕ ಆಗಲು ಸಾಧ್ಯವಿಲ್ಲ. ಮನೆ ಅಂಗಳದಲ್ಲಿ ಸಣ್ಣ ಪುಟ್ಟ ಗಿಡಮರಗಳನ್ನು ಬೆಳೆಸಿ ಅಷ್ಟೇ ಸಾಕು. ನೀರನ್ನು ಮಿತವಾಗಿ ಬಳಸಿ, ಸಂಪೂರ್ಣವಾಗಿ ನಿಷೇಧಿಸಿ. ಶಾಲಾ ಕಾಲೇಜುಗಳಲ್ಲಿ ಪರಿಸರದ ಬಗ್ಗೆ, ಪರಿಸರ ಸಂರಕ್ಷಣೆಯ ಬಗ್ಗೆ ರಸಪ್ರಶ್ನೆ, ಪ್ರಬಂಧ, ಚಿತ್ರಕಲಾ ಸ್ಪರ್ಧೆ, ಭಾಷಣ, ಚರ್ಚೆ ನಡೆಸುವುದರ ಮೂಲಕ ಪರಿಸರ ಜಾಗೃತಿಯನ್ನು ಎಲ್ಲರಲ್ಲೂ ಮೂಡಿಸಬಹುದು. ಪ್ರತಿ ವರ್ಷ ಜೂನ್ 5ರಂದು ಪರಿಸರ ದಿನಾಚರಣೆ ಮಾಡುವುದು ಮಾತ್ರವಲ್ಲದೆ ಪ್ರತಿದಿನ ಪರಿಸರದ ಬಗ್ಗೆ ಕಾಳಜಿಯಿಂದ ನಮ್ಮ ಕರ್ತವ್ಯವನ್ನು ಪಾಲಿಸೋಣ. ಗಿಡ ಮರ ಬೆಳೆಸಿಲ್ಲವಾದರೂ ಪರವಾಗಿಲ್ಲ, ಆದರೆ ಬೆಳೆದು ನಿಂತಿರುವ ಮರಗಳಿಗೆ ಮೊಳೆ ಒಡೆಯುವುದು, ಬ್ಯಾನರ್ ಹಾಕುವುದು, ಕೇಬಲ್ ವೈರ್, ಕರೆಂಟ್ ವೈರ್ಗಳನ್ನು ಸುತ್ತುವುದು, ಜಾಹೀರಾತು ಪತ್ರಗಳನ್ನು ಅಂಟಿಸುವುದು ಮಾಡಬೇಡಿ.
ಇದೆಲ್ಲ ನೀವು ಮಾಡೋದು ಬಿಟ್ಟರೆ ಮಾತ್ರ ಪರಿಸರ ದಿನಾಚರಣೆಯನ್ನು ಮಾಡಿದ ಅರ್ಥ ಬರುವುದು. ಕೊನೆಯದಾಗಿ ನಮ್ಮ ನೇಚರನ್ನು ಸರಿಯಾಗಿ ಇಟ್ಟುಕೊಂಡು ನಮ್ಮ ಫ್ಯೂಚರನ್ನು ಪರಿಸರ ನಡೆಸಿ ಮಣ್ಣಲ್ಲಿ ಮಣ್ಣಾಗಿ ಹೋಗೋಣ. ವರದಿ ಆಂಟೋನಿ ಬೇಗೂರು. ತುಮಕೂರು ನಗರದಲ್ಲಿ ದಲಿತ ಜನಾಂದೋಲನ ಸಮಿತಿ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಅವರ ಜನ್ಮದಿನಾಚರಣೆಯನ್ನು ಅದ್ದೂರಿಯಾಗಿ ನಡೆಸಲಾಯಿತು. ಟೌನ್ ಹಾಲ್ ಮಹಾನಗರ ಪಾಲಿಕೆ ಆವರಣದಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಇರುವ ಗುಂಚಿ ವೃತ್ತದವರೆಗೂ ಹೆಜ್ಜೆ ಹಾಕಿದ ವಿವಿಧ ಜಾನಪದ ಕಲಾ ತಂಡಗಳಿಗೆ ಚಾಲನೆ ನೀಡಿ ಮಾತನಾಡಿದ ತುಮಕೂರು ನಗರ ಕಾಂಗ್ರೆಸ್ ಮುಖಂಡ ಇಕ್ಬಾಲ್ ಅಹಮದ್, ದೇಶದಲ್ಲಿ ಬಡವರು, ಶೋಷಿತರು ಸಮಾನವಾಗಿ ಬದುಕಬೇಕಾದರೆ, ಸಮಾನವಾದ ಜೀವನ ನಡೆಸಬೇಕಾದರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ತತ್ವಾದರ್ಶಗಳು ಮತ್ತು ನೀತಿವಾಕ್ಯಗಳನ್ನು ಪಾಲನೆ ಮಾಡಿ ಸಂವಿಧಾನ ಅಡಿಯಲ್ಲಿ ಐಕ್ಯತೆಯನ್ನು ಕಾಪಾಡಬೇಕು ಎಂದು ಕರೆ ನೀಡಿದರು. ಏಪ್ರಿಲ್ 14ರ ಅಂಬೇಡ್ಕರ್ ಜಯಂತಿ ಹಾಗೂ ಬಾಬು ಜಗಜೀವನ್ ರಾಮ್ ಜಯಂತಿ ಚುನಾವಣಾ ಆಯೋಗವು ಚುನಾವಣಾ ನೀತಿ ಸಂಹಿತೆ ಆಯೋಜನೆ ಮಾಡಿದ್ದ ಕಾರಣದಿಂದಾಗಿ ಅದ್ದೂರಿಯಾಗಿ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಲು ಆಗಲಿಲ್ಲ. ಈ ನಿಟ್ಟಿನಲ್ಲಿ ಅಂಬೇಡ್ಕರ್ ಅವರ ತತ್ವದರ್ಶನಗಳನ್ನು ಜಗತ್ತಿಗೆ ಸಾರಲು ದಲಿತ ಜನಾಂದೋಲನ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಟಿ.ಸಿ. ರಾಮಯ್ಯ ಸೇರಿದಂತೆ ಅವರ ಸಂಗಡಿಗರು ಬಹಳ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ಆಚರಿಸುವುದು ಶ್ಲಾಘನೀಯವೆಂದು ಪ್ರಶಂಸಿಸಿದರು. ದಲಿತ ಜನಾಂದೋಲನ ಸಮಿತಿಯ ಜಿಲ್ಲಾಧ್ಯಕ್ಷ ಟಿ.ಸಿ. ರಾಮಯ್ಯ ಮಾತನಾಡಿ, ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಪವಿತ್ರವಾದ ಸ್ವಾತಂತ್ರ್ಯದ ಜೊತೆಗೆ ಸೂಕ್ತ ಸಂವಿಧಾನ ಒದಗಿಸಿದ್ದು, ಇಂತಹ ಮಹಾಜ್ಞಾನಿಯನ್ನು ವರ್ಷಪೂರ್ತಿ ನೆನೆಯುವುದು ನಮ್ಮಗಳ ಆದ್ಯ ಕರ್ತವ್ಯವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಟಿ.ಸಿ. ರಾಮಯ್ಯ, ಸಿದ್ದೇಶ್, ನೇಗಲಾಲ, ಯೋಗೀಶ್ ಎಂ, ಎಚ್. ರಂಗನಾಥ್ ಮದಕರಿ, ಹೆತ್ತೇನಹಳ್ಳಿ ನರಸಿಂಹಮೂರ್ತಿ, ಅಮರ್, ಮಾರುತಿ, ರಾಮಮೂರ್ತಿ, ಮೋಹನ್, ದೇವರಾಜ್, ರವಿ, ರಮೇಶ, ರಾಜಣ್ಣ ಗೂಳೂರು, ರಘು, ಆನಂದ್, ಶಿವಣ್ಣ ಅಕ್ಷರದಾಸೋಹ, ಸುರೇಶ, ಅರ್ಜುನ ಹಾಗೂ ದಲಿತ ಆಂದೋಲನ ಸಮಿತಿ ಕಾರ್ಯಕರ್ತರು ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ವಕೀಲರಾದ ಚಿನ್ಮಯಿ ಹಾಗೂ ಸಾಮಾಜಿಕ ಹೋರಾಟಗಾರರಾದ ಹಂದ್ರಾಳ್ ನಾಗಭೂಷಣ್ ಹಾಗೂ ತುಮಕೂರಿನ ದಲಿತ ಸಂಘಟನೆಯ ಎಲ್ಲ ಜಿಲ್ಲಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಹಾಜರಿದ್ದರು. ಇಲ್ಲಪ್ಪ, ಹಾಕಿ ಹಾಕ್ತಾವ್ರಿ, ಆಗ್ಯಾರಿ ಯಾರು ಅಳ್ಳಾಡ್ಬೇಡಿ. ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್. बोलो अंबेडकर महाराज की, बोलो अंबेडकर महाराज की, बोलो बाबा जगजीवन की, बोलो बाबा जगजीवन राम की. ಅದಂಗೆ ಉದ್ಘಾಟನೆ ದಲಿತ ಜನಾಂದೋಲನ ಸಮಿತಿಯ ವತಿಯಿಂದ ಈ ದಿನ ತುಮಕೂರು ನಗರದಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ. ಚುನಾವಣೆಯ ಸಂದರ್ಭದಲ್ಲಿ ನೀತಿ ಸಂಹಿತೆ ಇದ್ದ ಕಾರಣ ಅಂದು ತುಂಬ ಸರಳವಾಗಿ ಜಯಂತಿಯನ್ನು ಆಚರಿಸಿ ಈ ದಿನ ವಿಜೃಂಭಣೆಯಿಂದ ಅಂಬೇಡ್ಕರ್ ಸಾಹೇಬರ ಜಯಂತಿಯನ್ನು ಆಚರಿಸಿ ಮೆರವಣಿಗೆಯ ಮೂಲಕ ವಿವಿಧ ಕಲಾ ತಂಡಗಳೊಂದಿಗೆ ನಗರದ ಟೌನ್ ಹಾಲ್ ವೃತ್ತದಿಂದ ಹೊರಟು ಅಂಬೇಡ್ಕರ್ ಈಗ ಏನು ನಮ್ಮ ಜಿಲ್ಲಾಧಿಕಾರಿ ಕಚೇರಿ ಹತ್ರ ಇದೆ ಅಂಬೇಡ್ಕರ್ ರಸ್ತೆ, ಅಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಇಟ್ಕೊಂಡು ಅಂಬೇಡ್ಕರ್ ಸಾಹೇಬರ ತತ್ವಾದರ್ಶಗಳು, ಸಂವಿಧಾನದ ಕುರಿತು ಮತ್ತು ಈ ದೇಶದ ಐಕ್ಯತೆಯ ಕುರಿತು ಅಲ್ಲಿ ವಿಚಾರ ವಿನಿಮಯ ಮಾಡಿಕೊಳ್ಳುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ದಿನ ಈ ಮೆರವಣಿಗೆ ಮತ್ತು ಈ ಸಮಾರಂಭವನ್ನು ಏರ್ಪಡಿಸಿರುವ ಅಂಬೇಡ್ಕರ್ ಜನಾಂದೋಲನ ಸಮಿತಿಯ ಎಲ್ಲ ಪ್ರತಿನಿಧಿಗಳಿಗೂ, ಜನಪ್ರತಿನಿಧಿಗಳಿಗೂ ಮತ್ತು ಭಾಗವಹಿಸುವ ಎಲ್ಲ ಅಂಬೇಡ್ಕರ್ ಅಭಿಮಾನಿಗಳಿಗೂ
ಎಲ್ಲ ನಾಗರಿಕರಿಗೂ ಈ ದಿನ ನಾನು ಶುಭಾಶಯಗಳನ್ನು ಕೋರುತ್ತೇನೆ. ನಾವು ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಬರ್ತಾ ಇದ್ದೀವಿ. ಅದನ್ನ ನಾವು ಸ್ವಾಗತಿಸಬೇಕಾಗ್ತದೆ. ಕಾರಣ ಇವತ್ತು ದುರದೃಷ್ಟವಶಾತ್ ಅಂಬೇಡ್ಕರ್ ಅವರ ಮತ್ತು ಬಾಬೂಜಿಗಳಾದ ಜಗದೇವರಾಮ್ ಅವರ ಜಯಂತಿಯನ್ನ ಆ ನಿರ್ದಿಷ್ಟ ಸಮಾಜಕ್ಕೆ ಸೇರಿದಂತ ಹೋರಾಟಗಾರರು, ಜಾತಿಯವರು ಆಚರಣೆ ಮಾಡುವಂತ ಬಂದ್ಬಿಟ್ಟಿದೆ. ನಾವು ಯಾರನ್ನು ಕೂಡ ಬೇರೆಯವರನ್ನು ಬರಬೇಡಿ ಅಂತ ಇಲ್ಲೇನು ಕಟ್ಟುಕಟ್ಟಲೆಯನ್ನು ಮಾಡಿಲ್ಲ. ಅವರು ಮಹಾನ್ ನಾಯಕರು, ಈ ದೇಶದ ವಿಶ್ವದ ನಾಯಕರು. ಹಾಗೆಯೇ ಬಸವೇಶ್ವರರ ಜನ್ಮ ಜಯಂತಿಯನ್ನು ಆಚರಣೆ ಮಾಡುವಾಗ ಅದೇನೋ ಹೇಗೋ ಆ ಸಮುದಾಯದ ಜನರೇ ಸೇರ್ಕೊಳ್ತಾರೆ, ಬೇರೆಯವ್ರನ್ನ ಕರೆಯುವುದಿಲ್ಲ. ಇನ್ನ ಶಿವಾಜಿ ಮಹಾರಾಜರ ಆಚರಣೆ ಮಾಡುವಾಗ ಅದಕ್ಕೆ ಸಂಬಂಧಪಟ್ಟವರನ್ನು ಸೇರಿಸ್ತಾರೆ. ಸರ್ಕಾರಿ ಕಾರ್ಯಕ್ರಮಗಳು ಕೂಡ ಅದೇ ರೀತಿ ನಡೀತವೆ. ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಏನು ಭ್ರಮೆ ಇರೋದಿದೆ ಗೊತ್ತಿಲ್ಲ. ಅದು ಸಂಗೊಳ್ಳಿ ರಾಯಣ್ಣ ಮಾಡಬೇಕಾದ್ರೆ ಸಂಬಂಧಪಟ್ಟವ್ರನ್ನೇ ಮಾತ್ರ ಕರೀತಾರೆ. ಇಂಥ ಸೀಮಿತವಾದಂತ ಮನಸ್ಥಿತಿ ಹೋಗಿ ವಿಶ್ವ ನಾಯಕರ ಹೋರಾಟಗಾರರ ಕಾರ್ಯಕ್ರಮಗಳು ನಡೆಯುವಾಗ ಅವರ ಆದರ್ಶಗಳನ್ನ ಜನರಿಗೆ ತಿಳಿಸಬೇಕಾದ್ರೆ ಎಲ್ಲ ಸಮುದಾಯಗಳನ್ನು ಕೂಡ ಸೇರಿಸಿ ಆ ಕಾರ್ಯಕ್ರಮವನ್ನು ಮಾಡಿದ್ರೆ ಆ ನಾಯಕರು ಆ ಜಾತಿಗೆ ಸೀಮಿತ ಆಗಿರಲ್ಲ, ಇಡೀ ಸಮಾಜಕ್ಕೆ ಸೀಮಿತ ಆಗ್ತಾರೆ. ಅದನ್ನ ಮುಂದಿನ ದಿನಗಳಲ್ಲಿ ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ನಾಯಕರು ಅದನ್ನ ಮಾಡಿದಾಗ ಮಾತ್ರ ನಮ್ಮ ನಾಯಕರ ಆದರ್ಶಗಳು ನಮ್ಮ ಪಾಲನೆ ಮಾಡಬೇಕಾಗುತ್ತೆ. ಈಗಾಗಲೇ ನಮ್ಮ ಮುಖಂಡರಾದಂತ ಶಿವಣ್ಣವರು ಹೇಳ್ತಾ ಇದ್ರು, ದಲಿತರ ಮೇಲೆ ದೌರ್ಜನ್ಯ, ಬೇಗೂರು ಕೊನೆ ಬಸ್ ನಿಲ್ದಾಣ ಬಳಿ ಚರಂಡಿ ನೀರು ರಸ್ತೆಯಲ್ಲೇ ಹರಿದು ಹೋಗುತ್ತಿದ್ದು, ಮಳೆ ಬಂದರೆ ಇಲ್ಲಿನ ಸ್ಥಿತಿ ಏನು ಎಂದು ಸಾರ್ವಜನಿಕರು ಆತಂಕದಲ್ಲಿದ್ದಾರೆ. ಇಲ್ಲಿ ದಿನನಿತ್ಯ ಪ್ರಯಾಣಿಸುವ ಜನಸಾಮಾನ್ಯರು ಮೂಗು ಮುಚ್ಚಿಕೊಂಡು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಕೊಳಚೆ ನೀರು ಹರಿದು ಬರುವ ಸ್ಥಳದಲ್ಲಿ ಬಸ್ ನಿಲ್ದಾಣ, ಸಮುದಾಯ ಭವನ ಮತ್ತು ಒಂದು ಚಿಕ್ಕ ಚರ್ಚ್ ಸಹ ಇದೆ. ಸಂಜೆ ವೇಳೆ ಮಳೆ ಬಂದಾಗ ವಾಹನ ಸವಾರರು ಈ ಭಾಗದಲ್ಲಿ ಭೀತಿಯಿಂದಲೇ ಹೋಗುವಂತಾಗಿದೆ. ಈವರೆಗೆ ಯಾವುದೇ ಅಹಿತಕರ ಘಟನೆಗಳು ನಡೆದಿಲ್ಲ. ಆದರೆ ಏನಾದರೂ ಅನಾಹುತವಾದ ಬಳಿಕವೇ ಅಧಿಕಾರಿಗಳು ಕ್ರಮ ಕೈಗೊಳ್ಳಲು ಕಾದು ಕುಳಿತಿದ್ದಾರಾ ಅಂತ ಈ ಭಾಗದ ಜನರು ಪ್ರಶ್ನಿಸುತ್ತಿದ್ದಾರೆ. ಜನರು ಗುಂಡಿಗೆ ಬಿದ್ದು ಪ್ರಾಣ ಹಾನಿಯಾಗುವವರೆಗೂ ಕಾಯದೆ ತಕ್ಷಣವೇ ರಸ್ತೆಯನ್ನು ಸರಿಪಡಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಇಲ್ಲಿನ ಸಾರ್ವಜನಿಕರು ನಮ್ಮ ತುಮಕೂರು ವಾಹಿನಿ ಜೊತೆಗೆ ಅಳಲು ತೋಡಿಕೊಂಡರು. ವರದಿ ಆಂಟೋನಿ ಬೇಗೂರು. ಮಂಗಳೂರಲ್ಲಿ ಹತ್ಯೆಗೀಡಾದ ಫಾಜಿಲ್, ಮಸೂದ್ ಮತ್ತು ಜಲೀಲ್ ಕುಟುಂಬಗಳಿಗೆ ಪರಿಹಾರ ಕೊಡುವ ಬಗ್ಗೆ ಶೀಘ್ರ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಅವರು ಮಂಗಳೂರಿನಲ್ಲಿರುವ ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ
ನಡೆದ ಪಶ್ಚಿಮ ವಲಯ ಪೊಲೀಸ್ ಅಧಿಕಾರಿಗಳ ಸಭೆಯ ನಂತರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಬಿಜೆಪಿ ಆಡಳಿತದಲ್ಲಿ ಮತೀಯ ಕೊಲೆಗಳು ನಡೆದಾಗ ಪರಿಹಾರ ನೀಡುವಲ್ಲಿ ತಾರತಮ್ಯವಾಗಿದೆ. ಈ ತಾರತಮ್ಯವನ್ನು ಸರಿಪಡಿಸಲು ನಿರ್ಧರಿಸಲಾಗಿದೆ ಎಂದರು. ಪಶ್ಚಿಮ ವಲಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದೇನೆ. ಕೋಮು ಸಾಮರಸ್ಯ ತರಲು ಸೂಚನೆ ನೀಡಿದ್ದೇನೆ. ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಆ್ಯಂಟಿ ಕಮ್ಯುನಲ್ ವಿಂಗ್ ಸ್ಥಾಪನೆ ಮಾಡುತ್ತೇವೆ. ನೈತಿಕ ಪೊಲೀಸ್ಗಿರಿ ನಡೆಯಲು ಅವಕಾಶವೇ ಕೊಡಬಾರದು. ಯುವ ಸಮೂಹದಲ್ಲಿ ಡ್ರಗ್ಸ್ಗೆ ಬಲಿಯಾಗಿದೆ. ಡ್ರಗ್ಸ್ ದಂಧೆ ತಡೆಯೋಕೆ ಆಗದ ರೀತಿಯಲ್ಲಿ ಬೆಳೆಯುತ್ತಿದೆ. ಆಗಸ್ಟ್ 15ರೊಳಗೆ ಕರಾವಳಿಯಲ್ಲಿ ಯಾವುದೇ ಡ್ರಗ್ಸ್ ಸಿಗಬಾರದಂತೆ ಕ್ರಮ ತೆಗೆದುಕೊಳ್ಳಲು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದೇನೆ ಎಂದರು. ಕರಾವಳಿ ಮಾತ್ರವಲ್ಲ, ಕೋಮು ವೈಷಮ್ಯ ಇರುವ ಕಡೆ ಆ್ಯಂಟಿ ಕಮ್ಯುನಲ್ ವಿಂಗ್ ಸ್ಥಾಪನೆ ಮಾಡುತ್ತೇವೆ. ಅದರ ರೂಪುರೇಷೆ ಬಗ್ಗೆ ಕಮಿಷನರ್ ತಯಾರಿಸುತ್ತಾರೆ. ಇದರ ಮುಖ್ಯ ಉದ್ದೇಶ ನೈತಿಕ ಪೊಲೀಸ್ಗಿರಿ ಹತ್ತಿಕ್ಕುವುದು. ಮೊದಲಿಗೆ ಮಂಗಳೂರು ಕಮಿಷನರ್ ವ್ಯಾಪ್ತಿಯಲ್ಲಿ ಆ್ಯಂಟಿ ಕಮ್ಯುನಲ್ ವಿಂಗ್ ಸ್ಥಾಪನೆ ಮಾಡುತ್ತೇವೆ. ಇಲ್ಲಿ ಯಶಸ್ವಿಯಾದರೆ ಇಡೀ ರಾಜ್ಯದಲ್ಲಿ ವಿಸ್ತರಣೆ ಮಾಡುತ್ತೇವೆ ಎಂದರು. ಬನ್ನಿ ಸರ್. ಆಯ್ತು ಸರ್. ರಾಜಿ ಮಾಡಿಕೊಳ್ಳೋಣ ಎಂದು ಕರೆದು ತಂಡವೊಂದರ ಮೇಲೆ ಮತ್ತೊಂದು ತಂಡ ಮಾರಕಾಸ್ತ್ರಗಳಿಂದ ದಾಳಿ ನಡೆಸಿದ ಘಟನೆ ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ಕರೇಕಲ್ಲು ಗ್ರಾಮದಲ್ಲಿ ನಡೆದಿದೆ. ಗ್ರಾಮಸಂದ್ರ ಪ್ರಸಾದಿ, ಅಬುಕನಹಳ್ಳಿ ಮಂಜ ಅಲಿಯಾಸ್ ಕೋಳಿ ಮಂಜ, ಮನು ಅಲಿಯಾಸ್ ಅಲ್ಲ ಇವರು ಹಲ್ಲೆ ನಡೆಸಿದ ಆರೋಪಿಗಳಾಗಿದ್ದಾರೆ. ಪ್ರಸಾದಿ ಹಾಗೂ ಕಿರಣ್ ಕುಮಾರ್ ನಡುವೆ ಹಣದ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಕಳೆದ 29 ಮಾರ್ಚ್ರಂದು ಗಲಾಟೆ ನಡೆದಿತ್ತು. ಈ ವಿಚಾರವಾಗಿ ಪ್ರಸಾದಿ ಮೇಲೆ ತುರುವೇಕೆರೆ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಕೇಸ್ ಹಿನ್ನೆಲೆಯಲ್ಲಿ ಇಬ್ಬರ ನಡುವೆ ವೈಷಮ್ಯ ಬೆಳೆದಿತ್ತು. ಸದ್ಯ ಕಿರಣ್ ಕುಮಾರನ್ನ ರಾಜಿಗಾಗಿ ಪ್ರಸಾದಿ ಕರೆದಿದ್ದ. ಹೀಗಾಗಿ ಕಿರಣ್ ಜೊತೆ ತೆರಳಿದ್ದ ಸ್ನೇಹಿತರಾದ ದಿಲೀಪ್ ಕುಮಾರ್, ಸಂಜು, ಮೋಹನ್, ಮಂಜುನಾಥ್ ಕೂಡ 3ರಂದು ರಾತ್ರಿಯಲ್ಲಿ ಕರೇಕಲ್ಲು ಗ್ರಾಮದ ಬಳಿ ಹೋಗಿದ್ದರು. ಪ್ರಸಾದಿ ಹಾಗೂ ಕಿರಣ್ ಕುಮಾರ್ ಮಾತನಾಡುತ್ತಿದ್ದ ಸಂದರ್ಭದಲ್ಲಿ 2 ಕಾರಿನಲ್ಲಿ ಬಂದ 5-6 ಜನರ ಗುಂಪು ಕಾರಿನಲ್ಲಿ ಬಂದ ಪ್ರಸಾದಿ ಸ್ನೇಹಿತರಿಂದ ಕಿರಣ್ ಕುಮಾರ್ ಹಾಗೂ ಸ್ನೇಹಿತರ ಮೇಲೆ ಲಾಂಗ್ ಮಚ್ಚು ಬೀಸಿ ಕೊಲೆ ಯತ್ನ ನಡೆದಿದೆ. ಈ ವೇಳೆ ಕಿರಣ್ ಕುಮಾರ್, ಸಂಜು, ಮಂಜುನಾಥ್ ಹಾಗೂ ಮೋಹನ್ ತಪ್ಪಿಸಿಕೊಂಡಿದ್ದರು. ಆದರೆ ದಿಲೀಪ್ ಸಿಕ್ಕಿಬಿದ್ದ ಕಾರಣ ಆತನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಲಾಗಿದೆ. ಜೊತೆಗೆ ಕಿರಣ್ ಕುಮಾರ್ ಸ್ನೇಹಿತರು ತಂದಿದ್ದ 3 ಬೈಕ್ಗಳಿಗೆ ಬೆಂಕಿ ಹಚ್ಚಿ ಆರೋಪಿಗಳು ಪರಾರಿಯಾಗಿದ್ದರು. ಘಟನೆಯ ಬಳಿಕ ದಿಲೀಪ್ ಸ್ನೇಹಿತರು ದಿಲೀಪ್ನನ್ನು ಆದಿಚುಂಚನಗಿರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಘಟನೆ ಸಂಬಂಧ ತುರುವೇಕೆರೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಜಾತ್ರಾ ಮಹೋತ್ಸವದ ಕೊಂಡ ಆಯುವ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ನೂಕುನುಗ್ಗಲು ನಡೆದು ಹಲವಾರು ಭಕ್ತರುಗಳ ಕಾಲುಗಳು ಸುಟ್ಟಿರುವ ಘಟನೆ ತುರುವೇಕೆರೆ ತಾಲೂಕಿನ ಮಾವಿನಕೆರೆ ಗ್ರಾಮದ ಶ್ರೀರಾಮಲಿಂಗೇಶ್ವರ ಹಾಗೂ ಚೌಡೇಶ್ವರಿ ಜಾತ್ರೆಯ ಮಹೋತ್ಸವದಲ್ಲಿ ನಡೆದಿದೆ. ಸುಮಾರು 30 ಜನಗಳಿಗೆ ಸುಟ್ಟ ಗಾಯಗಳಾಗಿವೆ. ಇದರಲ್ಲಿ ಬೇಡರಹಳ್ಳಿ ಗ್ರಾಮದ ಕೀರ್ತಿ ದೇವರಾಜ್, ಕಲ್ಲೂರು ಗ್ರಾಮದ ಮಂಜುನಾಥ್ ಸೇರಿದಂತೆ ಇತರ ಗಾಯಾಳುಗಳನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಇವರಿಗೆ ವೈದ್ಯಾಧಿಕಾರಿಗಳಾದ ಹರಿಪ್ರಸಾದ್ ನೇತೃತ್ವದಲ್ಲಿ ಡಾಕ್ಟರ್ ನರಸಿಂಹಮೂರ್ತಿ ಮತ್ತು ಸಿಬ್ಬಂದಿ ಚಿಕಿತ್ಸೆ ನೀಡುತ್ತಿದ್ದಾರೆ. ತುರುವೇಕೆರೆ ಸಾರ್ವಜನಿಕ ಆಸ್ಪತ್ರೆಗೆ ತಹಶೀಲ್ದಾರ್ ವೈ.ಎಂ. ರೇಣುಕುಮಾರ್ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿ ಅವರಿಗೆ ಧೈರ್ಯ ತುಂಬಿದ್ದಾರೆ. ಈ ಬಗ್ಗೆ ಕೂಲಂಕುಷವಾಗಿ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಅವರು ತಿಳಿಸಿದ್ದಾರೆ. ಜಾತ್ರಾ ಮಹೋತ್ಸವದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಜನ ಸೇರಿದ್ದರು. ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳದೆ ಇರುವುದರಿಂದ ಈ ಘಟನೆ ನಡೆದಿದೆ ಎಂಬ ಆರೋಪ ಕೇಳಿಬಂದಿದೆ. ಘಟನೆ ಸಂಬಂಧ ತುರುವೇಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ವರದಿ ಸುರೇಶ್ ಬಾಬು ಎಂ, ತುರುವೇಕೆರೆ. ಇಲ್ಲಿ
ಒಟ್ಟಿನಲ್ಲಿ ಒಂದು 25 ಜನಕ್ಕೆ ಆಗಿರೋದು. 25 ಜನನೂ ಬ್ಯಾಡರಳ್ಳಿ ಗ್ರಾಮದವರೇ. ಹಾಂ ಹಾಂ ಮತ್ತು ಆ ಕೊಂಡ ತರಬೇಕಾದ್ರೆ ಆ ಪಲ್ಲಕ್ಕಿ ಇದ್ರ ಮುಖಾಂತರನೇ ದೇವ್ರು ಉತ್ಕೊಂಬತ್ತಾ ಇದ್ವಿ. ಆ ಉತ್ಕೊಂಬ ತರಬೇಕಾದ್ರೆ ಜನ ನೂಕಾಟದಿಂದ ನುಗ್ಗಾಡ್ತಿದ್ದ ಏನಾಯಿತು, ಒಬ್ರಿಗೊಬ್ರು ಬೆಂಕಿ ಆ ಕೊಂಡಕ್ಕೆ ಕಾಲಿಕ್ಕೆ ಸುಟ್ಟಾಗಾಯಿತು. ಹಾಗಾಗಿ ಈ ಒಂದು ದುರಂತ ಆಗಿರೋದು. ಸುಮಾರು ಎಷ್ಟು ಜನಕ್ಕಾಗಿದೆ? ಒಂದು 30-35 ಜನಕ್ಕೆ ಆಯ್ತು ಆ ಥರ. ಎಲ್ಲರೂ ಹಿಂಗೆ? ಎಲ್ಲರಿಗೂ ಹಿಂಗೆ. ಜಾತ್ರೆ ಎಷ್ಟು ಜನ ಸೇರಿದ್ರು ಅಂದಾಜು? ಜಾತ್ರೆಯಲ್ಲಿ ಹೆಚ್ಚು ಕಡಿಮೆ ಒಂದು 50,000 ಮೇಲೆ ಆಗ್ತಾ ಇರ್ತವೆ. ಈ ಜಾತ್ರೆ ಆಗಿದ್ದಲ್ಲಿ ಮಾವಿನಕೆರೆಯಲ್ಲಿ. ಮಾವಿನಕೆರೆಯಲ್ಲಿ ಅದು ಜಾತ್ರೆ ಯಾವ ದೇವ್ರದ್ದು ಅದು? ಅದು ಚೌಡೇಶ್ವರಿ. ಚೌಡೇಶ್ವರಿ. ರಾಮಲಿಂಗೇಶ್ವರ ಚೌಡೇಶ್ವರಿ. ರಾಮಲಿಂಗೇಶ್ವರ ಚೌಡೇಶ್ವರಿ ರಾಮಲಿಂಗೇಶ್ವರ 3 ಜನ ಎಲ್ಲ ಬ್ಯಾಡರಳ್ಳಿ ಗ್ರಾಮದವರು. ಎಲ್ಲ ಬ್ಯಾಡರಳ್ಳಿ ಗ್ರಾಮದಲ್ಲಿ ಈ ಥರ ಆಗಿರೋದು. ಆಕಸ್ಮಿಕವಾಗಿ ಆಗಿರೋದ ಇದು? ಆಕಸ್ಮಿಕನೇ ಇದೆ. ಆಕಸ್ಮಿಕನೇ. ನಿಮ್ಮ ಹೆಸರು ಹೇಳಿ? ವರದರಾಜು. ವರದರಾಜು. ಸರ್ಕಾರಿ ಆಸ್ಪತ್ರೆಯಲ್ಲಿ ಕೀಲುಮೂಳೆ ಸಂಬಂಧಿಸಿದ ರೋಗಿಗಳಿಗೆ ಡಿ ಗ್ರೂಪ್ ನೌಕರನ್ನೇ ಡಾಕ್ಟರ್ ಆಗಿದ್ದಾರೆ. ಹೌದು, ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಡಿ ಗ್ರೂಪ್ ನೌಕರ ಮದಕರಿ ನಾಯಕ ಎಂಬಾತನೇ ಚಿಕಿತ್ಸೆ ನೀಡುತ್ತಿದ್ದಾನೆ. ಇದಕ್ಕೆ ಪ್ರತಿರೋಧ ಒಡ್ಡುವ ರೋಗಿಗಳಿಗೆ ತಾನೇ ಡಾಕ್ಟರ್, ಟ್ರೀಟ್ಮೆಂಟ್ ತಗೊಳ್ಳೋದಾದರೆ ತಗೊಳ್ಳಿ, ಇಲ್ಲ ಅಂದರೆ ಹೋಗಿ ಎಂದು ಆವಾಜ್ ಹಾಕುತ್ತಿದ್ದಾನಂತೆ. ಆರ್ಥೋಪೆಡಿಕ್ ವೈದ್ಯರು ದೀರ್ಘ ರಜೆಯಲ್ಲಿ ಇದ್ದಾರೆ. ಈ ಕಾರಣಕ್ಕೆ ಡಿ ಗ್ರೂಪ್ ನೌಕರನೇ ಸದ್ಯ ಚಿಕಿತ್ಸೆ ನೀಡುತ್ತಿದ್ದಾನೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಹಂಗಾಗ್ಬಿಟ್ಟು ನಾವು ಇರಲಿ ಆಗಿ ಅಂತ ಹೇಳ್ಬಿಟ್ಟು ನಮ್ಮನ್ನು ಸಮಾಧಾನಕ್ಕೆ. ನಿಮ್ದು ಯಾವರು? ಕುಮಾರಲಳ್ಳಿ ಸರ್. ಕುಮಾರಲಳ್ಳಿ. ಲಕ್ಷ್ಮೀನಾರಾಯಣ ಅಂತಾನೆ. ಅಲ್ಲ, ಇಲ್ಲಿ ವೈದ್ಯರು ಯಾರು ನೋಡಿದ್ರು ಫಸ್ಟ್ ಬಂದು? 3 ತಿಂಗಳಿಂದ ಡಾಕ್ಟರ್ ಇಲ್ಲ. 3 ತಿಂಗಳಿಂದ ಡಾಕ್ಟರ್ ಇಲ್ಲ. ಮಧ್ಯದಲ್ಲಿ ನನ್ನ ಮಾಮ ಹಿಂದೆ ಒಂದು ಸ್ವಲ್ಪ ಫ್ರ್ಯಾಕ್ಚರ್ ಆಗಿತ್ತು, ಬೈಕಲ್ಲಿ ಬಿದ್ದುಬಿಟ್ಟು ಅವ್ರು ತುಮಕೂರು ಹೋಗ್ಬಿಟ್ಟು ರೆಫರ್ ಮಾಡೋಕ್ಕೂ ನಾವು ಡಾಕ್ಟ್ರ್ ನೋಡೋಕೆ ಎಕ್ಸ್ರೇ ತೆಗೆದಿದ್ವಿ, ನೋಡೋಕೆ ಸಮೇತ ಡಾಕ್ಟ್ರ್ ಇಲ್ಲ ಇಲ್ಲಿ. ಇದ್ರ ಬಗ್ಗೆ ಸಂಬಂಧಪಟ್ಟ ಮೇಲಧಿಕಾರಿಗಳು ಮಾತಾಡಿ ನಾವು ಆಫೀಸ್ ಹತ್ರ ಹೋಗಿ ಕೇಳಿದೆ ನಾನು, ಏನಪ್ಪ ಇನ್ನೊಂದು 10 days 15 days ಬರ್ತಾರೆ ಅಂತ ಹೇಳಿದ್ರು. 10 days ಇಲ್ಲ, 15 days ಇಲ್ಲ, 1 month ಇಲ್ಲ, 3 months ಆಗಿದೆ. ಡಾಕ್ಟ್ರ್ ಇಲ್ಲ ಅಂತಂದರೆ ಅರ್ಥನೇ ಇಲ್ಲ ಅದಕ್ಕೆ ಸರ್ಕಾರಿ ಹಾಸ್ಪಿಟ್ಲಲ್ಲಿ. ಸುಮ್ಮನೆ POP ಹಾಕಿ ಪಾಪ ಅವ್ರ ಜನಗಳಿಗೆ ಕಳಿಸ್ಬಿಟ್ರೆ ಹೆಂಗೆ ಹೇಳು? ನೀನು ಹೇಳು. ಯಾವ ಡಾಕ್ಟ್ರ್ ಹೇಳಿದ್ರು? ಡ್ಯೂಟಿ ಡಾಕ್ಟ್ರ್ ಯಾರು? ನಾಗರಾಜ್ ಅವರು. ಡಾಕ್ಟ್ರು ಕೊಡಲಿಲ್ವಾ? ಎಷ್ಟು ದಿನ ಆಗಿದೆ ಡಾಕ್ಟ್ರು ಬಂದು? 15 ದಿನ. ಮತ್ತು ನೀವೇ ಆಗ್ತಿದ್ದೀರಾ? ಹಾಂ ಹಾಂ, ಅದು ಹಾಕ್ಬೋದಾ ನೀವು ನನಗೆ? ಹಾಂ, ಏನಂತ ಗೊತ್ತಾಗುತ್ತದು? ಫ್ರ್ಯಾಕ್ಚರ್ ಅದೇ ಹೆಂಗೆ ಅಂತ ನಿಂಗೆ ಗೊತ್ತಾಗುತ್ತಾನಪ್ಪ? ಯಾಕೆ ಹಂಗಲ್ಲ. ಕಂದಾಯ ಇಲಾಖೆ ಅಧಿಕಾರಿಗಳು ಬಡ ಕುಟುಂಬಗಳ ಸಮಸ್ಯೆಯನ್ನು ಗಾಳಿಗೆ ತೂರುತ್ತಿದ್ದಾರಾ ಎಂಬ ಪ್ರಶ್ನೆ ಕೇಳಿ ಬಂದಿದ್ದು, ತುರುವೇಕೆರೆ ತಾಲೂಕಿನ ದಂಡಿನಶಿವರ ಹೋಬಳಿಯ ಅಕ್ಕಾಳಸಂದ್ರ ಗ್ರಾಮದ ನಿವಾಸಿ ಶಬಾನಾ ಬಾನು ಎಂಬವರ ಮನೆಗೆ ಸುಮಾರು ವರ್ಷದಿಂದ ಹಾದು ಹೋಗಲು ದಾರಿ ಇದ್ದು, ಕೆಲ ದಿನಗಳ ಹಿಂದೆ ಬಲಾಢ್ಯ ಹಣವಂತರು ಈ ಕುಟುಂಬ ಓಡಾಡುವ ದಾರಿಗೆ ಅಡ್ಡಲಾಗಿ ಬೇಲಿಯನ್ನು ಹಾಕಿದ್ದಾರೆ. ಇದರ ವಿಷಯವಾಗಿ ಶಬಾನಾ ಬಾನು ಅವರ ಕುಟುಂಬ ಪೊಲೀಸ್ ಠಾಣೆಗೆ ದೂರು ಕೂಡ ಸಲ್ಲಿಸಿದ್ದಾರೆ. ಪೊಲೀಸ್ ಸಿಬ್ಬಂದಿ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಹೀಗಾಗಿ ಈ ಕುಟುಂಬ ಇದಕ್ಕೆ ಸಂಬಂಧಪಟ್ಟ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ದೂರು ಕೂಡ ಸಲ್ಲಿಸಿ ಸಮಸ್ಯೆ ಬಗೆಹರಿಸಲು ಹೇಳಿದ್ದಾರೆ. ಇನ್ನು 8-10 ದಿನವಾದರೂ ತಾಲೂಕು ಕಚೇರಿ ಕಂದಾಯ ಇಲಾಖೆ ಅಧಿಕಾರಿಗಳು ಈ ಬಡ ಕುಟುಂಬದ ಸಮಸ್ಯೆಯನ್ನು ಆಲಿಸದೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂದು ಈ ಕುಟುಂಬ ನೇರ ಆರೋಪ ಮಾಡುತ್ತಿದೆ. ಇದರ ಬಗ್ಗೆ ಗಮನ ಹರಿಸಿ ತಾಲೂಕು ದಂಡಾಧಿಕಾರಿಯಾದ ರೇಣುಕುಮಾರ್ ಅವರು ಈ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡುತ್ತಾರಾ ಕಾದು ನೋಡಬೇಕು. ವರದಿ ಸುರೇಶ್ ಬಾಬು ಎಂ, ತುರುವೇಕೆರೆ.
ಯಾವ ಸರ್ ನಮ್ದು ಅಕಡ್ಸಂದ್ರ. ಅವ ಅಮ್ಮ ಬಂದ್ ದಿವಸ ಜಗಳ ಮಾಡುತ್ತೆ, ಸುಮ್ನೆ ಬೈತಾಳೆ, ಬೇಲಿ ಹಾಕೈತಿ ಇಲ್ಲಿ, ನಮ್ಗೆ ತೊಂದ್ರೆ ಬಹಳ ಹಿಂಸಾ ಕೊಡ್ತಾಳೆ. ಬೇಲಿ ಕಂಪ್ಲೇಂಟ್ ಕೊಟ್ಟಿದ್ದು ಸರ್, ಕಂಪ್ಲೇಂಟ್ ಕೊಟ್ಟಿದ್ರೆ ಕೋರ್ಟ್ಗೆ ಹೋಗ್ರಿ ಅಂದವ್ರೆ. ತಾಲೂಕ್ ಆಫೀಸ್ ನಲ್ಲಿ 3 ದಿವಸ ಬಂದ್ ಇದ್ ಮಾಡಿದೀವಿ, ಏನು ಹೇಳ್ತಾ ಇಲ್ಲ ತಾಲೂಕ್ ಆಫೀಸ್ ನಲ್ಲಿ. ಈಗ ನಿಮ್ಮ ಮನೆಗೆ ಅಡ್ಡಲಾಗಿ ಬೇಲಿ ಹಾಕೋರೆ, ಚರಂಡಿಗೆ ಬೇಲಿ ಹಾಕೋರ್ ಅಲ್ಲಿ ರಸ್ತೆ ಇತ್ತ ಮೊದಲು? ಐತೆ ಮೊದ್ಲು ಆಗ್ಲೇ 40 ವರ್ಷದಿಂದ ಅಲ್ಲಿ ಇದ್ ಮಾಡ್ತಾ ಇರೋ ಸರ್ ನಾವು ಮನೆ. ಈಗ ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಆನ್ಸರ್ ಹೇಳ್ತಾ ಇದ್ದಾರೆ? ಅವರು ಇದು ಬರ್ತಾ ಇಲ್ಲ ಸರ್. ಎಷ್ಟು ದಿವಸದಿಂದ ಹಿಂದೆ ನೀವು ಕಂಪ್ಲೇಂಟ್ ಮಾಡಿದ್ರಿ? ನಾವು ಕಂಪ್ಲೇಂಟ್ ಮಾಡಿ ಆಗ್ಲೇ 15 ದಿವಸ ಆಗಿತ್ತು ಸರ್, 15 ದಿವಸ 20 ದಿವಸ ಆಗೈತೆ. ಅವ್ರು ಕೋರ್ಟ್ಗೆ ಹೋಗ್ರಿ ಅಂತವ್ರ, ಅವರು ಕೋರ್ಟ್ಗೆ ಹೋಗ್ಲಿ ಅಂತವ್ರೆ, ಕೋರ್ಟ್ಗೆ ಹೋಗ್ರಿ ಅಂತವ್ರೆ. ನಮ್ಗೆ ತಿರ್ಗಾಡಿದ್ರು ಬೈತಾಳ, ಬಂದ್ ತಿರ್ಗಾಡಿದ್ರು ಬೈತಾಳ. ಯಾರು ಬೇಲಿ ಹಾಕಿರೋರು ಬೈತಾ ಹಿಂಗಾಯ್ತು. ಅವಮ್ಮ ಬೈತಾ ಹೇಳೋದ್ ದಿವಸ ಅವಮ್ಮ ಬೈತಾ ಐತಿ. ತಾಲೂಕ್ ಆಫೀಸ್ ನಲ್ಲಿ ಬಂದು ಈ ದಿವಸ ತಿರ್ಗಾಡಿದ್ರು ಏನು ಹೇಳ್ತಾ ಇಲ್ಲ. ಏನ್ ಹೇಳ್ತಾರ ಅವರು ತಾಲೂಕ್ ಆಫೀಸ್ ನಲ್ಲಿ? ಇವತ್ ಬರ್ರಿ ನಾಳೆ ಬರ್ರಿ ಅಂತವ್ರೆ. ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ. ಮನೆ ಕಂದಾಯ ಐತೆ, ಪಾನಿ ಐತೆ, ಎಲ್ಲ ಸರಿಯಾಗಿ ಮಾಡಲ್ಲ, ದಾರಿ ಇಲ್ಲ ಮೊದ್ಲು. ಒಂದೆಡೆ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಸಂದರ್ಭದಲ್ಲಿ ಪ್ರಣಾಳಿಕೆಯಲ್ಲಿ ನೀಡಿದ್ದ ಆಶ್ವಾಸನೆಗಳನ್ನು ಈಡೇರಿಸಿದ್ದೇವೆ ಎಂಬ ವಿಶ್ವಾಸದಲ್ಲಿ ಇದ್ದರೆ, ಇನ್ನೊಂದೆಡೆ ಉಚಿತ ಗ್ಯಾರಂಟಿ ಯೋಜನೆಗಳು ಜಾರಿಗೆ ಬಂದ ನಂತರ ಅದು ತಮಗೆ ವ್ಯತಿರಿಕ್ತವಾಗಿ ಪರಿಣಾಮ ಬೀರಲಿದೆ ಎಂದು ತುಮಕೂರು ಜಿಲ್ಲೆಯ ಖಾಸಗಿ ಬಸ್ ಮಾಲೀಕರು ಅಳಲು ತೋಡಿಕೊಂಡಿದ್ದಾರೆ. ಸರ್ಕಾರದ ಗ್ಯಾರಂಟಿ ಯೋಜನೆಯಿಂದ ಸಂಕಷ್ಟಕ್ಕೆ ಸಿಲುಕಿದ ಖಾಸಗಿ ಬಸ್ ಮಾಲೀಕರು ಕಂಗಾಲಾಗಿದ್ದಾರೆ. ಉಚಿತ ಬಸ್ ಪ್ರಯಾಣ ಯೋಜನೆಯಿಂದ ಖಾಸಗಿ ಬಸ್ ಮಾಲೀಕರು ಸರ್ಕಾರಿ ಬಸ್ಗಳಿಗೆ ಕೊಡುವ ಸಹಾಯವನ್ನು ನಮಗೂ ಕೊಡಿ ಎಂದು ಕೇಳುತ್ತಿದ್ದಾರೆ. ನಾವು ಸಹ ಮಹಿಳೆಯರನ್ನು ಉಚಿತವಾಗಿ ಕರೆದುಕೊಂಡು ಹೋಗ್ತೇವೆ, ಇಲ್ಲದಿದ್ದರೆ ನಮ್ಮ ಬಸ್ಗಳು ಮಾರಾಟಕ್ಕಿಟ್ಟಿದ್ದೇವೆ, ಖರೀದಿಸಿ ಎಂದು ಪೋಸ್ಟರ್ ಅಂಟಿಸಿಕೊಂಡಿದ್ದಾರೆ. ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ ಖಾಸಗಿ ಬಸ್ ಮಾಲೀಕರು ಮಹಿಳೆಯರಿಗೆ ಫ್ರೀ ಬಸ್ ನೀಡುವುದರಿಂದ ನಮ್ಮ ಅನ್ನಕ್ಕೆ ಮಣ್ಣು ಬಿದ್ದಿದೆ. ಒಂದು ಬಸ್ ನಂಬಿಕೊಂಡು 10 ರಿಂದ 15 ಕುಟುಂಬಗಳು ಜೀವನ ನಡೆಸುತ್ತಿವೆ. ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ನೀಡುವುದರಿಂದ ನಮ್ಮ ಹೊಟ್ಟೆ ಮೇಲೆ ಹೊಡೆದಂತಾಗಿದೆ ಎಂದು ಅಳಲು ತೋಡಿಕೊಳ್ಳುತ್ತಿದ್ದಾರೆ. ನಾವು ಬಸ್ ಮಾರಿಕೊಳ್ಳಬೇಕು ಅಥವಾ ಆತ್ಮಹತ್ಯೆ ಮಾಡಿಕೊಳ್ಳಬೇಕೋ ಗೊತ್ತಿಲ್ಲ. 3 ತಿಂಗಳಿಗೊಮ್ಮೆ ಸರ್ಕಾರಕ್ಕೆ 40 ರಿಂದ 50 ಸಾವಿರ ಟ್ಯಾಕ್ಸ್ ಕಟ್ತೀವಿ. ಪ್ರತಿ ವರ್ಷಕ್ಕೊಮ್ಮೆ 70 ರಿಂದ 80 ಸಾವಿರ ಇನ್ಶೂರೆನ್ಸ್ ಕಟ್ತೀವಿ. ಉಚಿತ ಬಸ್ ಯೋಜನೆ ಜಾರಿಯಿಂದ ಹೇಗೆ ಟ್ಯಾಕ್ಸ್ ಕಟ್ಟೋದು ಎಂಬ ತೊಳ್ಳಾಟದಲ್ಲಿದ್ದಾರೆ. ನಮಗೂ ಏನಾದರೂ ಫ್ರೀ ನೀಡಿ, ಕೊನೆ ಪಕ್ಷ ಇನ್ಶೂರೆನ್ಸ್ ಅಥವಾ ಟ್ಯಾಕ್ಸ್ ಫ್ರೀ ನೀಡಿ. ಈಗಾಗಲೇ ಖಾಸಗಿ ಬಸ್ಗಳಿಗೆ ಮಹಿಳೆಯರು ಬರುವವರ ಸಂಖ್ಯೆ ಕಡಿಮೆಯಾಗಿದೆ. ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶಗಳಿಗೆ ಜಿಲ್ಲೆಯಲ್ಲಿ ಖಾಸಗಿ ಬಸ್ಗಳ ಸಂಚಾರವಿದ್ದು, ಅಲ್ಲಿಗೂ ಸರ್ಕಾರಿ ಬಸ್ಸುಗಳಲ್ಲಿ ಮಹಿಳೆಯರು ಉಚಿತ ಪ್ರಯಾಣ ಮಾಡಬಹುದು ಎಂದು ಹೋಗುತ್ತಾರೆ. ಇದರಿಂದ ಗಣನೀಯ ಪ್ರಮಾಣದಲ್ಲಿ ಖಾಸಗಿ ಬಸ್ಗಳಿಗೆ ಮಹಿಳೆಯರು ಬರುವುದು ಕಡಿಮೆಯಾಗಲಿದೆ. ಇದರಿಂದ ಖಾಸಗಿ ಬಸ್ ಮಾಲೀಕರಿಗೆ ಗಣನೀಯ ಪ್ರಮಾಣದಲ್ಲಿ ಆರ್ಥಿಕ ನಷ್ಟಕ್ಕೆ ಕಾರಣವಾಗಲಿದೆ ಎಂದು ಬಸ್ ಮಾಲೀಕರು ಗಾಬರಿ ವ್ಯಕ್ತಪಡಿಸಿದ್ದಾರೆ. ಜಿಲ್ಲೆಯಲ್ಲಿ 700ಕ್ಕೂ ಹೆಚ್ಚು ಬಸ್ ಓಡಾಟ ನಡೆಸುತ್ತಿವೆ. ಖಾಸಗಿ ಬಸ್ಗಳನ್ನು ಸರ್ಕಾರದ ಅಧೀನಕ್ಕೆ ತೆಗೆದುಕೊಳ್ಳಲಿ ಎಂದು ಆಗ್ರಹಿಸುತ್ತಿದ್ದಾರೆ. ಸರ್ಕಾರಿ ಬಸ್ಗಳಿಗೆ ಯಾವ ರೀತಿ ಸಹಾಯ ಕೊಡ್ತೀರಾ, ಅದೇ ರೀತಿ ನಮಗೂ ಸಹಾಯ ಕೊಡಿ. ನಾವು ಮಹಿಳೆಯರನ್ನು ಬಸ್ನಲ್ಲಿ ಉಚಿತವಾಗಿ ಕರೆದುಕೊಂಡು ಹೋಗ್ತೇವೆ ಎಂದು ಹೇಳುತ್ತಿದ್ದಾರೆ. ಇಲ್ಲದಿದ್ದರೆ ಜಿಲ್ಲೆಯಲ್ಲಿರುವ ಖಾಸಗಿ ಬಸ್ ಸಂಚಾರ ವ್ಯವಸ್ಥೆಗೆ ಪರ್ಯಾಯವಾಗಿ ಬಸ್ ಮಾಲೀಕರು ಹಾಗೂ ಚಾಲಕರಿಗೆ ಆರ್ಥಿಕವಾಗಿ ಸಬಲರಾಗಲು ಸರ್ಕಾರವೇ ದಾರಿ ತೋರಿಸಬೇಕಿದೆ ಎಂದು ಮನವಿ ಮಾಡುತ್ತಿದ್ದಾರೆ. ಹಳ್ಳಿಕಾರ್ ಮಠವು ಕೇವಲ 2 ವರ್ಷಗಳಲ್ಲಿ ಇಷ್ಟರ ಮಟ್ಟಿಗೆ ಬೆಳೆದಿರುವುದು ಸಮುದಾಯದ ಸಂಘಟನೆಯ ಅಭಿವೃದ್ಧಿಯನ್ನು ತೋರುತ್ತದೆ ಎಂದು ತುರುವೇಕೆರೆ ಕ್ಷೇತ್ರದ ಶಾಸಕ MT ಕೃಷ್ಣಪ್ಪ ಅಭಿಪ್ರಾಯಪಟ್ಟರು. ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಹೋಬಳಿಯ ಶೆಟ್ಟಿಗೊಂಡನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಪ್ರಾರಂಭವಾಗುತ್ತಿರುವ ಹಳ್ಳಿಕಾರ್ ಮಠದ ಪಬ್ಲಿಕ್ ಶಾಲೆ ಹಾಗೂ ಮಠದ ಕೊಠಡಿಗಳ ಲೋಕಾರ್ಪಣಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು. ತುರುವೇಕೆರೆ ಕ್ಷೇತ್ರದಲ್ಲಿ 80% ಹಳ್ಳಿಕಾರ್ ಸಮುದಾಯ ನನಗೆ ಮತ ನೀಡಿದೆ. ನನ್ನ ಹಾಗೂ ಹಳ್ಳಿಕಾರ್ ಸಮುದಾಯದ ಮುಖಂಡರ ಬಾಂಧವ್ಯ ತುಂಬ ಉತ್ತಮವಾಗಿದ್ದು,
ಈ ಬಾರಿ ಚುನಾವಣೆಯಲ್ಲಿ ಸಾಕಷ್ಟು ಸಹಕಾರ ನೀಡಿದರು. ಹಳ್ಳಿಕಾರ ಸಮುದಾಯ ಒಕ್ಕಲಿಗ ಸಮುದಾಯ ಎರಡೂ ಒಂದೇ ಎಂಬ ಭಾವನೆಯಲ್ಲಿ ಇರುವ ನಾನು ಹಳ್ಳಿಕಾರ ಸಮುದಾಯದ ಮುಖಂಡರಿಗೆ ರಾಜಕೀಯವಾಗಿ ಅವಕಾಶ ಕಲ್ಪಿಸಲು ನಾನು ಸಿದ್ಧನಿದ್ದೇನೆ ಎಂದರು. ರಾಜ್ಯದಲ್ಲಿ ಇರುವಂತಹ ಏಕೈಕ ಹಳ್ಳಿಕಾರ ಸಮುದಾಯದ ಮಠಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿ ಮಠದ ಅಭಿವೃದ್ಧಿಗೆ 5 ಕೋಟಿ ರುಗಳನ್ನು ಮಂಜೂರು ಮಾಡುವಂತೆ ಒತ್ತಾಯಿಸುತ್ತೇನೆ. ಮಠದ ಸಮಗ್ರ ಅಭಿವೃದ್ಧಿಗೆ ನನ್ನ ಸಹಕಾರ ಇದ್ದೇ ಇರುತ್ತದೆ ಎಂದು ಅಭಿಪ್ರಾಯಿಸಿದರು. ಈ ಬಾರಿ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದ ಚುನಾವಣೆಯಲ್ಲಿ ಯಾವುದೇ ಹಣ ಬೆಂಬಲವಿಲ್ಲದೆ ಕಾರ್ಯಕರ್ತರು ಹಾಗೂ ಮತದಾರರ ಸಹಕಾರದಿಂದ ಚುನಾವಣೆಯನ್ನು ಗೆಲ್ಲಲು ಸಹಕಾರಿಯಾಯಿತು. ಮತದಾರರು ಕಾರ್ಯಕರ್ತರೇ ನನ್ನ ಗೆಲುವಿಗೆ ಸಹಕಾರಿಯಾದ ದೇವರುಗಳು ಎಂದು ಸಂತಸ ವ್ಯಕ್ತಪಡಿಸಿದ್ದರು. ಕಾರ್ಯಕ್ರಮದಲ್ಲಿ ಹಳ್ಳಿಕಾರ ಮಠದ ಪೀಠಾಧ್ಯಕ್ಷರಾದ ಬಾಲಕೃಷ್ಣಾನಂದ ಸ್ವಾಮೀಜಿ, ಮಠದ ಅಧ್ಯಕ್ಷರು, ಗೌರವ ಅಧ್ಯಕ್ಷರು, ಹಳ್ಳಿಕಾರ ಸಮುದಾಯದ ಮುಖಂಡರು ಹಾಜರಿದ್ದರು. ವರದಿ ಮಂಜುನಾಥ್ ಗುಬ್ಬಿ. ಹಸಿರೇ ಉಸಿರು, ಗಿಡ ಮರ ಬೆಳೆಸಿ ಪರಿಸರ ಉಳಿಸಿ. ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು. ವಿಶ್ವ ಪರಿಸರ ದಿನಾಚರಣೆಯನ್ನು ಜೂನ್ 5ರಂದು ಆಚರಿಸಲಾಗುತ್ತದೆ. 1972ರಲ್ಲಿ ವಿಶ್ವಸಂಸ್ಥೆ ಈ ದಿನವನ್ನು ಘೋಷಣೆ ಮಾಡಿದೆ. 1974 ಜೂನ್ 5ರಂದು ಪ್ರಥಮ ಬಾರಿಗೆ ಈ ದಿನವನ್ನು ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ದಿನವನ್ನು 140ಕ್ಕೂ ಹೆಚ್ಚು ದೇಶಗಳಲ್ಲಿ ಆಚರಿಸಲಾಗುತ್ತದೆ. ಈ ದಿನದ ಮುಖ್ಯ ಉದ್ದೇಶ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವುದು. ಪ್ಲಾಸ್ಟಿಕ್ ಮಾಲಿನ್ಯವನ್ನು ನಿಷೇಧಿಸಿ ಎನ್ನುವ 2023ರ ಈ ದಿನದ ಘೋಷಣೆಯಾಗಿದೆ. ಈ ದಿನ ಕೆಲವು ಕಡೆ ಶಿಬಿರಗಳು, ಸೆಮಿನಾರ್ಗಳು ಹಾಗೂ ರ್ಯಾಲಿಗಳನ್ನು ನಡೆಸುತ್ತಾರೆ. ಕೆಲವು ಕಡೆ ಸಂಘ ಸಂಸ್ಥೆಗಳು ಈ ದಿನ ಸಸಿಗಳನ್ನು ನೆಡುವುದರ ಮೂಲಕ ಪರಿಸರದ ಜಾಗೃತಿಯನ್ನು ಮೂಡಿಸುತ್ತಾರೆ. ನಾವು ಪ್ಲಾಸ್ಟಿಕ್ ಬಳಕೆಯನ್ನು ದಿನೇ ಕಡಿತಗೊಳಿಸಬೇಕು. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಆದ ಕಾರಣ ಆ ಮಕ್ಕಳಿಗೆ ಉತ್ತಮ ಪರಿಸರ ಬಿಟ್ಟುಕೊಟ್ಟು ಹೋಗೋಣ. ಇಂದಿನ ಪರಿಸರದ ಸಮಸ್ಯೆಗಳು: ಮಾಲಿನ್ಯ, ಮಣ್ಣಿನ ಅವನತಿ, ಹವಾಮಾನ ಬದಲಾವಣೆ, ಜನಸಂಖ್ಯಾ ಸ್ಫೋಟ, ಕಡಿಮೆಯಾಗುತ್ತಿರುವ ಅರಣ್ಯ ವ್ಯಾಪ್ತಿ, ಪ್ಲಾಸ್ಟಿಕ್ ಮಾಲಿನ್ಯ, ನೀರು ಮತ್ತು ಆಹಾರದ ಕೊರತೆ, ಓಝೋನ್ ಪದರದ ಸವಕಳಿ. ಪರಿಸರ ಎಂದರೇನು? ಪರಿಸರ ಅಂದರೆ ನಮ್ಮ ಭೂಮಿ, ನಮ್ಮ ಸುತ್ತಮುತ್ತಲಿನ ವಾತಾವರಣ, ಗಿಡ, ಮರ, ಗಾಳಿ, ನೀರು, ಮಣ್ಣು, ಬೆಳಕು ಇವೆಲ್ಲವೂ ನಮ್ಮ ಪರಿಸರ. ಕೆರೆ, ನದಿ, ಸಮುದ್ರ, ನೀರು ಇರುವ ಎಲ್ಲ ಕಡೆ ಮಾಲಿನ್ಯ ಮಾಡಿದ್ದು ಆಯಿತು. ಎಷ್ಟೋ ಕೆರೆಗಳು ಇಂದು ಇಲ್ಲ, ನದಿಗಳು ಮಾಯವಾಗಿದೆ. ಇದಕ್ಕೆ ಮೂಲ ಕಾರಣ ನಾವು. ಕೆರೆ, ನದಿಗಳಲ್ಲಿ ಪ್ಲಾಸ್ಟಿಕ್ ಹಾಕುವುದು, ಚರಂಡಿ ನೀರನ್ನು ಕೆರೆ ಅಥವಾ ನದಿಗೆ ಬಿಡುವುದು, ಕಾರ್ಖಾನೆಗಳಿಂದ ಬರುವ ರಾಸಾಯನಿಕ ನೀರನ್ನು ಕೆರೆಗೆ ಬಿಡುವುದು ಇನ್ನೂ ತುಂಬ ಇದೆ. ಮನುಷ್ಯನ ಅತಿ ಆಸೆ, ಮರಳುಗಾರಿಕೆ, ಗಣಿಗಾರಿಕೆ, ಅರಣ್ಯ ನಾಶ, ಅನೇಕ ವಿಧವಾದ ಪ್ರಾಣಿ ಪಕ್ಷಿ ಸಂಕುಲಗಳ ನಾಶ ಇವೆಲ್ಲ ಮನುಷ್ಯರಾದ ನಾವೇ ಮಾಡುತ್ತಿರುವ ದೊಡ್ಡ ಹಾನಿ ನಮ್ಮ ಈ ಪರಿಸರಕ್ಕೆ. ಪರಿಸರ ನಾಶದಿಂದ ಮಳೆ ಸರಿಯಾಗಿ ಆಗುತ್ತಿಲ್ಲ. ಪರಿಸರ ನಾಶದಿಂದ ಪ್ರಾಣಿ ಪಕ್ಷಿಗಳಿಗೆ ವಾಸ ಮಾಡಲು ಸ್ಥಳ ಇಲ್ಲವಾಗಿದೆ. ಕೋವಿಡ್ ಸಮಯದಲ್ಲಿ ಆಮ್ಲಜನಕ ಸಿಗದೆ ವೆಂಟಿಲೇಟರ್ಗೆ ಪರದಾಡುವಾಗ ಬಂದಂತಹ ಸ್ಥಿತಿ ಪ್ರತಿಯೊಬ್ಬರಿಗೂ ನೆನಪಿದೆ, ಅದರ ಅರಿವಿದೆ. ಇನ್ನು ಮುಂದೆಯಾದರೂ ವಾಹನಗಳನ್ನು ಕಡಿಮೆಯಾಗಿ ಬಳಸಿ. ಪರಿಸರ ಮಾಲಿನ್ಯವನ್ನು ಸಂರಕ್ಷಣೆ ಮಾಡುವುದು ಹೇಗೆ? ಉತ್ತರ ಒಂದೇ, ನಾವೆಲ್ಲ ಏನು ಮಾಡೋದೇ ಇರೋದೇ ವಾಸಿ. ಆಗ ಪರಿಸರ ಬಹಳ ಉತ್ತಮವಾಗಿ ಇರುತ್ತೆ. ನಾವೆಲ್ಲರೂ ಸಾಲು ಮರದ ತಿಮ್ಮಕ್ಕ ಆಗಲು ಸಾಧ್ಯವಿಲ್ಲ. ಮನೆ ಅಂಗಳದಲ್ಲಿ ಸಣ್ಣ ಪುಟ್ಟ ಗಿಡಮರಗಳನ್ನು ಬೆಳೆಸಿ ಅಷ್ಟೇ ಸಾಕು. ನೀರನ್ನು ಮಿತವಾಗಿ ಬಳಸಿ. ಪ್ಲಾಸ್ಟಿಕ್ಕನ್ನು ಸಂಪೂರ್ಣವಾಗಿ ನಿಷೇಧಿಸಿ. ಶಾಲಾ ಕಾಲೇಜುಗಳಲ್ಲಿ ಪರಿಸರದ ಬಗ್ಗೆ, ಪರಿಸರ ಸಂರಕ್ಷಣೆಯ ಬಗ್ಗೆ ರಸಪ್ರಶ್ನೆ, ಪ್ರಬಂಧ, ಚಿತ್ರಕಲಾ ಸ್ಪರ್ಧೆ, ಭಾಷಣ, ಚರ್ಚೆ ನಡೆಸುವುದರ ಮೂಲಕ ಪರಿಸರ ಜಾಗೃತಿಯನ್ನು ಎಲ್ಲರಲ್ಲೂ ಮೂಡಿಸಬಹುದು. ಪ್ರತಿ ವರ್ಷ ಜೂನ್ 5ರಂದು ಪರಿಸರ ದಿನಾಚರಣೆ ಮಾಡುವುದು ಮಾತ್ರವಲ್ಲದೆ ಪ್ರತಿದಿನ ಪರಿಸರದ ಬಗ್ಗೆ ಕಾಳಜಿಯಿಂದ ನಮ್ಮ ಕರ್ತವ್ಯವನ್ನು ಪಾಲಿಸೋಣ.
ಗಿಡ ಮರ ಬೆಳೆಸಿಲ್ಲವಾದರೂ ಪರವಾಗಿಲ್ಲ, ಆದರೆ ಬೆಳೆದು ನಿಂತಿರುವ ಮರಗಳಿಗೆ ಮೊಳೆ ಒಡೆಯುವುದು, ಬ್ಯಾನರ್ ಹಾಕುವುದು, ಕೇಬಲ್ ವೈರ್, ಕರೆಂಟ್ ವೈರ್ಗಳನ್ನು ಸುತ್ತುವುದು, ಜಾಹೀರಾತು ಪತ್ರಗಳನ್ನು ಅಂಟಿಸುವುದು ಮಾಡಬೇಡಿ. ಇದೆಲ್ಲ ನೀವು ಮಾಡೋದು ಬಿಟ್ಟರೆ ಮಾತ್ರ ಪರಿಸರ ದಿನಾಚರಣೆಯನ್ನು ಮಾಡಿದ ಅರ್ಥ ಬರುವುದು. ಕೊನೆಯದಾಗಿ ನಮ್ಮ ನೇಚರನ್ನು ಸರಿಯಾಗಿ ಇಟ್ಟುಕೊಂಡು ನಮ್ಮ ಫ್ಯೂಚರನ್ನು ಪರಿಸರದೊಂದಿಗೆ ಖುಷಿಯಾಗಿ ಜೀವನ ನಡೆಸಿ ಮಣ್ಣಲ್ಲಿ ಮಣ್ಣಾಗಿ ಹೋಗೋಣ. ವರದಿ ಆಂಟೋನಿ ಬೇಗೂರು. ತುಮಕೂರು ನಗರದಲ್ಲಿ ದಲಿತ ಜನಾಂದೋಲನ ಸಮಿತಿ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಅವರ ಜನ್ಮದಿನಾಚರಣೆಯನ್ನು ಅದ್ದೂರಿಯಾಗಿ ನಡೆಸಲಾಯಿತು. ಟೌನ್ ಹಾಲ್ ಮಹಾನಗರ ಪಾಲಿಕೆ ಆವರಣದಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಇರುವ ಗುಂಜಿ ವೃತ್ತದವರೆಗೂ ಹೆಜ್ಜೆ ಹಾಕಿದ ವಿವಿಧ ಜಾನಪದ ಕಲಾ ತಂಡಗಳಿಗೆ ಚಾಲನೆ ನೀಡಿ ಮಾತನಾಡಿದ ತುಮಕೂರು ನಗರ ಕಾಂಗ್ರೆಸ್ ಮುಖಂಡ ಇಕ್ಬಾಲ್ ಅಹಮದ್, ದೇಶದಲ್ಲಿ ಬಡವರು, ಶೋಷಿತರು ಸಮಾನವಾಗಿ ಬದುಕಬೇಕಾದರೆ, ಸಮಾನವಾದ ಜೀವನ ನಡೆಸಬೇಕಾದರೆ ಡಾಕ್ಟರ್ BR ಅಂಬೇಡ್ಕರ್ ಅವರ ತತ್ವಾದರ್ಶಗಳು ಮತ್ತು ನೀತಿವಾಕ್ಯಗಳನ್ನು ಪಾಲನೆ ಮಾಡಿ ಸಂವಿಧಾನ ಅಡಿಯಲ್ಲಿ ಐಕ್ಯತೆಯನ್ನು ಕಾಪಾಡಬೇಕು ಎಂದು ಕರೆ ನೀಡಿದರು. ಏಪ್ರಿಲ್ 14ರ ಅಂಬೇಡ್ಕರ್ ಜಯಂತಿ ಹಾಗೂ ಬಾಬು ಜಗಜೀವನ್ ರಾಮ್ ಜಯಂತಿ ಚುನಾವಣಾ ಆಯೋಗವು ಚುನಾವಣಾ ನೀತಿ ಸಂಹಿತೆ ಆಯೋಜನೆ ಮಾಡಿದ್ದ ಕಾರಣದಿಂದಾಗಿ ಅದ್ದೂರಿಯಾಗಿ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಲು ಆಗಲಿಲ್ಲ. ಈ ನಿಟ್ಟಿನಲ್ಲಿ ಅಂಬೇಡ್ಕರ್ ಅವರ ತತ್ವದರ್ಶನಗಳನ್ನು ಜಗತ್ತಿಗೆ ಸಾರಲು ದಲಿತ ಜನಾಂದೋಲನ ಸಮಿತಿಯ ಜಿಲ್ಲಾಧ್ಯಕ್ಷರಾದ TC ರಾಮಯ್ಯ ಸೇರಿದಂತೆ ಅವರ ಸಂಗಡಿಗರು ಬಹಳ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ಆಚರಿಸುವುದು ಶ್ಲಾಘನೀಯವೆಂದು ಪ್ರಶಂಸಿಸಿದರು. ದಲಿತ ಜನಾಂದೋಲನ ಸಮಿತಿಯ ಜಿಲ್ಲಾಧ್ಯಕ್ಷ TC ರಾಮಯ್ಯ ಮಾತನಾಡಿ, ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಪವಿತ್ರವಾದ ಸ್ವಾತಂತ್ರ್ಯದ ಜೊತೆಗೆ ಸೂಕ್ತ ಸಂವಿಧಾನ ಒದಗಿಸಿದ್ದು, ಇಂತಹ ಮಹಾಜ್ಞಾನಿಯನ್ನು ವರ್ಷಪೂರ್ತಿ ನೆನೆಯುವುದು ನಮ್ಮಗಳ ಆದ್ಯ ಕರ್ತವ್ಯವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ TC ರಾಮಯ್ಯ, ಸಿದ್ದೇಶ್, ನೇಗಲಾಲ, ಯೋಗೀಶ್ ಎಂ, H ರಂಗನಾಥ್ ಮದಕರಿ, ಹೆತ್ತೇನಹಳ್ಳಿ ನರಸಿಂಹಮೂರ್ತಿ, ಅಮರ್, ಮಾರುತಿ, ರಾಮಮೂರ್ತಿ, ಮೋಹನ್, ದೇವರಾಜ್, ರವಿ, ರಮೇಶ, ರಾಜಣ್ಣ ಗೂಳೂರು, ರಘು, ಆನಂದ್, ಶಿವಣ್ಣ ಅಕ್ಷರದಾಸೋಹ, ಸುರೇಶ, ಅರ್ಜುನ ಹಾಗೂ ದಲಿತ ಆಂದೋಲನ ಸಮಿತಿ ಕಾರ್ಯಕರ್ತರು ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ವಕೀಲರಾದ ಚಿನ್ಮಯಿ ಹಾಗೂ ಸಾಮಾಜಿಕ ಹೋರಾಟಗಾರರಾದ ಹಂದ್ರಾಳ್ ನಾಗಭೂಷಣ್ ಹಾಗೂ ತುಮಕೂರಿನ ದಲಿತ ಸಂಘಟನೆಯ ಎಲ್ಲ ಜಿಲ್ಲಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಹಾಜರಿದ್ದರು. ಇಲ್ಲಪ್ಪ, ಹಾಕ್ತಾರ್ರಿ, ಆಗ್ಯಾರಿ, ಯಾರು ಅಳ್ಳಾಡ್ಬೇಡಿ. ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್. बोलो अंबेडकर महाराज की, बोलो अंबेडकर महाराज की, बोलो बाबा जगजीवन की, बोलो बाबा जगजीवन राम की. ನಾ ಅದಂಗೆ ಉದ್ಘಾಟನೆ ದಲಿತ ಜನಾಂದೋಲನ ಸಮಿತಿಯ ವತಿಯಿಂದ ಈ ದಿನ ತುಮಕೂರು ನಗರದಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ. ಚುನಾವಣೆಯ ಸಂದರ್ಭದಲ್ಲಿ ನೀತಿ ಸಂಹಿತೆ ಇದ್ದ ಕಾರಣ ಅಂದು ತುಂಬ ಸರಳವಾಗಿ ಜಯಂತಿಯನ್ನು ಆಚರಿಸಿ ಈ ದಿನ ವಿಜೃಂಭಣೆಯಿಂದ ಅಂಬೇಡ್ಕರ್ ಸಾಹೇಬರ ಜಯಂತಿಯನ್ನು ಆಚರಿಸಿ ಮೆರವಣಿಗೆಯ ಮೂಲಕ ವಿವಿಧ ಕಲಾ ತಂಡಗಳೊಂದಿಗೆ ನಗರದ ಟೌನ್ ಹಾಲ್ ವೃತ್ತದಿಂದ ಹೊರಟು ಅಂಬೇಡ್ಕರ್ ಬೀದಿಯನ್ನು ನಮ್ಮ ಜಿಲ್ಲಾಧಿಕಾರ ಕಚೇರಿ ಹತ್ರ ಇದೆ ಅಂಬೇಡ್ಕರ್ ರಸ್ತೆ, ಅಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಇಟ್ಕೊಂಡು ಅಂಬೇಡ್ಕರ್ ಸಾಹೇಬರ ತತ್ವಾದರ್ಶಗಳು, ಸಂವಿಧಾನದ ಕುರಿತು ಮತ್ತು ಈ ದೇಶದ
ಐಕ್ಯತೆ ಕುರಿತು ಅಲ್ಲಿ ವಿಚಾರ ವಿನಿಮಯ ಮಾಡಿಕೊಳ್ಳುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ದಿನ ಈ ಮೆರವಣಿಗೆ ಮತ್ತು ಈ ಸಮಾರಂಭವನ್ನು ಏರ್ಪಡಿಸಿರುವ ಅಂಬೇಡ್ಕರ್ ಜನಾಂದೋಲನ ಸಮಿತಿಯ ಎಲ್ಲ ಪ್ರತಿನಿಧಿಗಳಿಗೂ, ಜನಪ್ರತಿನಿಧಿಗಳಿಗೂ ಮತ್ತು ಭಾಗವಹಿಸಿರುವ ಎಲ್ಲ ಅಂಬೇಡ್ಕರ್ ಅಭಿಮಾನಿಗಳಿಗೂ, ಎಲ್ಲ ನಾಗರಿಕರಿಗೂ ಈ ದಿನ ನಾನು ಶುಭಾಶಯಗಳನ್ನು ಕೋರುತ್ತೇನೆ. ನಾವು ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಬರ್ತಾ ಇದ್ದೀವಿ. ಅದನ್ನ ನಾವು ಸ್ವಾಗತಿಸಬೇಕಾಗ್ತದೆ. ಕಾರಣ ಇವತ್ತು ಅಂಬೇಡ್ಕರ್ ಅವರ ಮತ್ತು ಬಾಬೂಜಿಗಳ ಜಗದೇವರಾಮವರ ಜಯಂತಿಯನ್ನ ಆ ನಿರ್ದಿಷ್ಟ ಸಮಾಜಕ್ಕೆ ಸೇರಿದಂತ ಹೋರಾಟಗಾರರು, ಜಾತಿಯವರು ಆಚರಣೆ ಮಾಡುವಂತ ಬಂದ್ಬಿಟ್ಟಿದೆ. ನಾವು ಯಾರನ್ನು ಕೂಡ ಬೇರೆಯವರನ್ನು ಬರಬೇಡಿ ಅಂತ ಇಲ್ಲೇನು ಕಟ್ಟುಕಟ್ಟಲೆಯನ್ನು ಮಾಡಿಲ್ಲ. ಅವರು ಮಹಾನ್ ನಾಯಕರು, ಈ ದೇಶದ ವಿಶ್ವದ ನಾಯಕರು. ಹಾಗೆಯೇ ಬಸವೇಶ್ವರರ ಜನ್ಮ ಜಯಂತಿಯನ್ನು ಆಚರಣೆ ಮಾಡುವಾಗ ಅದೇನೋ ಹೇಗೋ ಆ ಸಮುದಾಯದ ಜನರೇ ಸೇರ್ಕೊಳ್ತಾರೆ, ಬೇರೆಯವ್ರನ್ನ ಕರೆಯೋದಿಲ್ಲ. ಇನ್ನ ಶಿವಾಜಿ ಮಹಾರಾಜರ ಆಚರಣೆ ಮಾಡುವಾಗ ಅದಕ್ಕೆ ಸಂಬಂಧಪಟ್ಟವರನ್ನು ಸೇರಿಸ್ತಾರೆ. ಸರ್ಕಾರಿ ಕಾರ್ಯಕ್ರಮಗಳು ಕೂಡ ಅದೇ ರೀತಿ ನಡೀತವೆ. ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಏನು ಭ್ರಮೆ ಹೇಳೋದಿದೆ ಗೊತ್ತಿಲ್ಲ. ಅದು ಸಂಗೊಳ್ಳಿ ರಾಯಣ್ಣ ಮಾಡಬೇಕಾದ್ರೆ ಸಂಬಂಧಪಟ್ಟವ್ರನ್ನೇ ಮಾತ್ರ ಕರೀತಾರೆ. ಇಂತಹ ಸೀಮಿತವಾದಂತ ಮನಸ್ಥಿತಿ ಹೋಗಿ ವಿಶ್ವ ನಾಯಕರ, ಹೋರಾಟಗಾರರ ಕಾರ್ಯಕ್ರಮಗಳು ನಡೆಯುವಾಗ ಅವರ ಆದರ್ಶಗಳನ್ನ ಜನರಿಗೆ ತಿಳಿಸಬೇಕಾದ್ರೆ ಎಲ್ಲ ಸಮುದಾಯಗಳನ್ನು ಕೂಡ ಸೇರಿಸಿ ಆ ಕಾರ್ಯಕ್ರಮವನ್ನು ಮಾಡಿದ್ರೆ ಆ ನಾಯಕರು ಆ ಜಾತಿಗೆ ಸೀಮಿತ ಆಗಿರಲ್ಲ, ಅವರು ಇಡೀ ಸಮಾಜಕ್ಕೆ ಸೀಮಿತ ಆಗ್ತಾರೆ. ಅದನ್ನ ಮುಂದಿನ ದಿನಗಳಲ್ಲಿ ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ನಾಯಕರು ಅದನ್ನ ಮಾಡಿದಾಗ ಮಾತ್ರ ನಮ್ಮ ನಾಯಕರ ಆದರ್ಶಗಳು ನಮ್ಮ ಪಾಲನೆ ಮಾಡಿದಂತಾಗುತ್ತೆ. ಈಗಾಗಲೇ ನಮ್ಮ ಮುಖಂಡರಾದಂತ ಶಿವಣ್ಣವರು ಹೇಳ್ತಾ ಇದ್ರು, ದಲಿತರ ಮೇಲೆ ದೌರ್ಜನ್ಯ, ಬೇಗೂರು ಕೊನೆ ಬಸ್ ನಿಲ್ದಾಣ ಬಳಿ ಚರಂಡಿ ನೀರು ರಸ್ತೆಯಲ್ಲೇ ಹರಿದು ಹೋಗುತ್ತಿದ್ದು, ಮಳೆ ಬಂದರೆ ಇಲ್ಲಿನ ಸ್ಥಿತಿ ಏನು ಎಂದು ಸಾರ್ವಜನಿಕರು ಆತಂಕದಲ್ಲಿದ್ದಾರೆ. ಇಲ್ಲಿ ದಿನನಿತ್ಯ ಪ್ರಯಾಣಿಸುವ ಜನಸಾಮಾನ್ಯರು ಮೂಗು ಮುಚ್ಚಿಕೊಂಡು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಕೊಳಚೆ ನೀರು ಹರಿದು ಬರುವ ಸ್ಥಳದಲ್ಲಿ ಬಸ್ ನಿಲ್ದಾಣ, ಸಮುದಾಯ ಭವನ ಮತ್ತು ಒಂದು ಚಿಕ್ಕ ಚರ್ಚ್ ಸಹ ಇದೆ. ಸಂಜೆ ವೇಳೆ ಮಳೆ ಬಂದಾಗ ವಾಹನ ಸವಾರರು ಈ ಭಾಗದಲ್ಲಿ ಭೀತಿಯಿಂದಲೇ ಹೋಗುವಂತಾಗಿದೆ. ಈವರೆಗೆ ಯಾವುದೇ ಅಹಿತಕರ ಘಟನೆಗಳು ನಡೆದಿಲ್ಲ. ಆದರೆ ಏನಾದರೂ ಅನಾಹುತವಾದ ಬಳಿಕವೇ ಅಧಿಕಾರಿಗಳು ಕ್ರಮ ಕೈಗೊಳ್ಳಲು ಕಾದು ಕುಳಿತಿದ್ದಾರಾ ಅಂತ ಈ ಭಾಗದ ಜನರು ಪ್ರಶ್ನಿಸುತ್ತಿದ್ದಾರೆ. ಜನರು ಗುಂಡಿಗೆ ಬಿದ್ದು ಪ್ರಾಣ ಹಾನಿಯಾಗುವವರೆಗೂ ಕಾಯದೆ ತಕ್ಷಣವೇ ರಸ್ತೆಯನ್ನು ಸರಿಪಡಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಇಲ್ಲಿನ ಸಾರ್ವಜನಿಕರು ನಮ್ಮ ತುಮಕೂರು ವಾಹಿನಿ ಜೊತೆಗೆ ಅಳಲು ತೋಡಿಕೊಂಡರು. ವರದಿ ಆಂಟೋನಿ ಬೇಗೂರು.
ಮಂಗಳೂರಲ್ಲಿ ಹತ್ಯೆಗೀಡಾದ ಫಾಜಿಲ್, ಮಸೂದ್ ಮತ್ತು ಜಲೀಲ್ ಕುಟುಂಬಗಳಿಗೆ ಪರಿಹಾರ ಕೊಡುವ ಬಗ್ಗೆ ಶೀಘ್ರ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಅವರು ಮಂಗಳೂರಿನಲ್ಲಿರುವ ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ನಡೆದ ಪಶ್ಚಿಮ ವಲಯ ಪೊಲೀಸ್ ಅಧಿಕಾರಿಗಳ ಸಭೆಯ ನಂತರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಬಿಜೆಪಿ ಆಡಳಿತದಲ್ಲಿ ಮತೀಯ ಕೊಲೆಗಳು ನಡೆದಾಗ ಪರಿಹಾರ ನೀಡುವಲ್ಲಿ ತಾರತಮ್ಯವಾಗಿದೆ. ಈ ತಾರತಮ್ಯವನ್ನು ಸರಿಪಡಿಸಲು ನಿರ್ಧರಿಸಲಾಗಿದೆ ಎಂದರು. ಪಶ್ಚಿಮ ವಲಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದೇನೆ. ಕೋಮು ಸಾಮರಸ್ಯ ತರಲು ಸೂಚನೆ ನೀಡಿದ್ದೇನೆ. ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಆ್ಯಂಟಿ ಕಮ್ಯುನಲ್ ವಿಂಗ್ ಸ್ಥಾಪನೆ ಮಾಡುತ್ತೇವೆ. ನೈತಿಕ ಪೊಲೀಸ್ಗಿರಿ ನಡೆಯಲು ಅವಕಾಶವೇ ಕೊಡಬಾರದು. ಯುವ ಸಮೂಹದಲ್ಲಿ ಡ್ರಗ್ಸ್ಗೆ ಬಲಿಯಾಗಿದೆ. ಡ್ರಗ್ಸ್ ದಂಧೆ ತಡೆಯೋಕೆ ಆಗದ ರೀತಿಯಲ್ಲಿ ಬೆಳೆಯುತ್ತಿದೆ. ಆಗಸ್ಟ್ 15ರೊಳಗೆ ಕರಾವಳಿಯಲ್ಲಿ ಯಾವುದೇ ಡ್ರಗ್ಸ್ ಸಿಗಬಾರದಂತೆ ಕ್ರಮ ತೆಗೆದುಕೊಳ್ಳಲು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದೇನೆ ಎಂದರು. ಕರಾವಳಿ ಮಾತ್ರವಲ್ಲ, ಕೋಮು ವೈಷಮ್ಯ ಇರುವ ಕಡೆ ಆ್ಯಂಟಿ ಕಮ್ಯುನಲ್ ವಿಂಗ್ ಸ್ಥಾಪನೆ ಮಾಡುತ್ತೇವೆ. ಅದರ ರೂಪುರೇಷೆ ಬಗ್ಗೆ ಕಮಿಷನರ್ ತಯಾರಿಸುತ್ತಾರೆ. ಇದರ ಮುಖ್ಯ ಉದ್ದೇಶ ನೈತಿಕ ಪೊಲೀಸ್ಗಿರಿ ಹತ್ತಿಕ್ಕುವುದು. ಮೊದಲಿಗೆ ಮಂಗಳೂರು ಕಮಿಷನರ್ ವ್ಯಾಪ್ತಿಯಲ್ಲಿ ಆ್ಯಂಟಿ ಕಮ್ಯುನಲ್ ವಿಂಗ್ ಸ್ಥಾಪನೆ ಮಾಡುತ್ತೇವೆ. ಇಲ್ಲಿ ಯಶಸ್ವಿಯಾದರೆ ಇಡೀ ರಾಜ್ಯದಲ್ಲಿ ವಿಸ್ತರಣೆ ಮಾಡುತ್ತೇವೆ ಎಂದರು. ಬನ್ನಿ ಸರ್. ಆಯ್ತು ಸರ್. ರಾಜಿ ಮಾಡಿಕೊಳ್ಳೋಣ ಎಂದು ಕರೆದು ತಂಡವೊಂದರ ಮೇಲೆ ಮತ್ತೊಂದು ತಂಡ ಮಾರಕಾಸ್ತ್ರಗಳಿಂದ ದಾಳಿ ನಡೆಸಿದ ಘಟನೆ ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ಕರೇಕಲ್ಲು ಗ್ರಾಮದಲ್ಲಿ ನಡೆದಿದೆ. ಗ್ರಾಮಸಂದ್ರ ಪ್ರಸಾದಿ, ಅಬುಕನಹಳ್ಳಿ ಮಂಜ ಅಲಿಯಾಸ್ ಕೋಳಿ ಮಂಜ, ಮನು ಅಲಿಯಾಸ್ ಅಲ್ಲ ಇವರು ಹಲ್ಲೆ ನಡೆಸಿದ ಆರೋಪಿಗಳಾಗಿದ್ದಾರೆ. ಪ್ರಸಾದಿ ಹಾಗೂ ಕಿರಣ್ ಕುಮಾರ್ ನಡುವೆ ಹಣದ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಕಳೆದ 29 ಮಾರ್ಚ್ರಂದು ಗಲಾಟೆ ನಡೆದಿತ್ತು. ಈ ವಿಚಾರವಾಗಿ ಪ್ರಸಾದಿ ಮೇಲೆ ತುರುವೇಕೆರೆ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಕೇಸ್ ಹಿನ್ನೆಲೆಯಲ್ಲಿ ಇಬ್ಬರ ನಡುವೆ ವೈಷಮ್ಯ ಬೆಳೆದಿತ್ತು. ಸದ್ಯ ಕಿರಣ್ ಕುಮಾರನ್ನ ರಾಜಿಗಾಗಿ ಪ್ರಸಾದಿ ಕರೆದಿದ್ದ. ಹೀಗಾಗಿ ಕಿರಣ್ ಜೊತೆ ತೆರಳಿದ್ದ ಸ್ನೇಹಿತರಾದ ದಿಲೀಪ್ ಕುಮಾರ್, ಸಂಜು, ಮೋಹನ್, ಮಂಜುನಾಥ್ ಕೂಡ 3ರಂದು ರಾತ್ರಿಯಲ್ಲಿ ಕರೇಕಲ್ಲು ಗ್ರಾಮದ ಬಳಿ ಹೋಗಿದ್ದರು. ಪ್ರಸಾದಿ ಹಾಗೂ ಕಿರಣ್ ಕುಮಾರ್ ಮಾತನಾಡುತ್ತಿದ್ದ ಸಂದರ್ಭದಲ್ಲಿ 2 ಕಾರಿನಲ್ಲಿ ಬಂದ 5-6 ಜನರ ಗುಂಪು ಕಾರಿನಲ್ಲಿ ಬಂದ ಪ್ರಸಾದಿ ಸ್ನೇಹಿತರಿಂದ ಕಿರಣ್ ಕುಮಾರ್ ಹಾಗೂ ಸ್ನೇಹಿತರ ಮೇಲೆ ಲಾಂಗ್ ಮಚ್ಚು ಬೀಸಿ ಕೊಲೆ ಯತ್ನ ನಡೆದಿದೆ. ಈ ವೇಳೆ ಕಿರಣ್ ಕುಮಾರ್, ಸಂಜು, ಮಂಜುನಾಥ್ ಹಾಗೂ ಮೋಹನ್ ತಪ್ಪಿಸಿಕೊಂಡಿದ್ದರು. ಆದರೆ ದಿಲೀಪ್ ಸಿಕ್ಕಿಬಿದ್ದ ಕಾರಣ ಆತನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಲಾಗಿದೆ. ಜೊತೆಗೆ ಕಿರಣ್ ಕುಮಾರ್ ಸ್ನೇಹಿತರು ತಂದಿದ್ದ 3 ಬೈಕ್ಗಳಿಗೆ ಬೆಂಕಿ ಹಚ್ಚಿ ಆರೋಪಿಗಳು ಪರಾರಿಯಾಗಿದ್ದರು. ಘಟನೆಯ ಬಳಿಕ ದಿಲೀಪ್ ಸ್ನೇಹಿತರು ದಿಲೀಪ್ನನ್ನು ಆದಿಚುಂಚನಗಿರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಘಟನೆ ಸಂಬಂಧ ತುರುವೇಕೆರೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಜಾತ್ರಾ ಮಹೋತ್ಸವದ ಕೊಂಡ ಆಯುವ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ನೂಕುನುಗ್ಗಲು ನಡೆದು ಹಲವಾರು ಭಕ್ತರುಗಳ ಕಾಲುಗಳು ಸುಟ್ಟಿರುವ ಘಟನೆ ತುರುವೇಕೆರೆ ತಾಲೂಕಿನ ಮಾವಿನಕೆರೆ ಗ್ರಾಮದ ಶ್ರೀರಾಮಲಿಂಗೇಶ್ವರ ಹಾಗೂ ಚೌಡೇಶ್ವರಿ ಜಾತ್ರೆಯ ಮಹೋತ್ಸವದಲ್ಲಿ ನಡೆದಿದೆ. ಸುಮಾರು 30 ಜನಗಳಿಗೆ ಸುಟ್ಟ ಗಾಯಗಳಾಗಿವೆ. ಇದರಲ್ಲಿ ಬೇಡರಹಳ್ಳಿ ಗ್ರಾಮದ ಕೀರ್ತಿ ದೇವರಾಜ್, ಕಲ್ಲೂರು ಗ್ರಾಮದ ಮಂಜುನಾಥ್ ಸೇರಿದಂತೆ ಇತರ ಗಾಯಾಳುಗಳನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಇವರಿಗೆ ವೈದ್ಯಾಧಿಕಾರಿಗಳಾದ ಹರಿಪ್ರಸಾದ್ ನೇತೃತ್ವದಲ್ಲಿ ಡಾಕ್ಟರ್ ನರಸಿಂಹಮೂರ್ತಿ ಮತ್ತು ಸಿಬ್ಬಂದಿ ಚಿಕಿತ್ಸೆ ನೀಡುತ್ತಿದ್ದಾರೆ. ತುರುವೇಕೆರೆ ಸಾರ್ವಜನಿಕ ಆಸ್ಪತ್ರೆಗೆ ತಹಶೀಲ್ದಾರ್ YM ರೇಣುಕುಮಾರ್ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿ ಅವರಿಗೆ ಧೈರ್ಯ ತುಂಬಿದ್ದಾರೆ. ಈ ಬಗ್ಗೆ ಕೂಲಂಕುಷವಾಗಿ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಅವರು ತಿಳಿಸಿದ್ದಾರೆ. ಜಾತ್ರಾ ಮಹೋತ್ಸವದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಜನ ಸೇರಿದ್ದರು. ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳದೆ ಇರುವುದರಿಂದ ಈ ಘಟನೆ ನಡೆದಿದೆ ಎಂಬ ಆರೋಪ ಕೇಳಿಬಂದಿದೆ. ಘಟನೆ ಸಂಬಂಧ ತುರುವೇಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ವರದಿ ಸುರೇಶ್ ಬಾಬು ಎಂ, ತುರುವೇಕೆರೆ.
ಇಲ್ಲಿ ಇಲ್ಲಿ ಆಮೇಲೆ 7349 89 0022 ಫೋನ್ ಮಾಡ್ತೀನಿ, ಯಾರು ಕೇಳ್ತೀನಿ ಈ ನಂಬರ್ಗೆ ಕೊಡಿ. ಎಸ್, ಹಾಗಾದ್ರೆ ಇವರಿಬ್ರು ಈಗ ರೇಸ್ ನಲ್ಲಿದ್ದಾರೆ. ಒಂದು ರೀತಿ ಸೀಕ್ರೆಟ್ ಆದಂತಹ ಒಂದು ಫೈಟ್ ನಡೀತಾ ಇದೆ. ಇನ್ನ ವಿಧಾನಸಭೆ ಪ್ರತಿಪಕ್ಷ ನಾಯಕ ಬ್ಯಾಡರಳ್ಳಿ ಗ್ರಾಮದವರೇ. ಹಾಂ ಹಾಂ ಮತ್ತೆ ಆ ಕೊಂಡ ತರಬೇಕಾದ್ರೆ ಆ ಪಲ್ಲಕ್ಕಿ ಇದ್ರ ಮುಖಾಂತರನೇ ದೇವ್ರು ಉತ್ಕ್ರಮದ ಇದ್ವಿ. ಆ ಉತ್ಕ್ರಮ ತರಬೇಕಾದ್ರೆ ಜನ ನುಗ್ಗಾಡ್ತಿದ್ದ ಏನಾಯ್ತು, ಒಬ್ರಿಗೊಬ್ರು ಬೆಂಕಿ ಆ ಕೊಂಡಕ್ಕೆ ಕಾಲಿಕ್ಕೆ ಸುಟ್ಟಾಗಾಯ್ತು. ಹಾಗಾಗಿ ಈ ಒಂದು ದುರಂತ ಆಗಿರೋದು. ಸುಮಾರು ಎಷ್ಟು ಜನಕ್ಕಾಗಿದೆ? ಒಂದು 30-35 ಜನಕ್ಕೆ ಆಯ್ತು. ಆ ಥರ ಎಲ್ಲರೂ ಹಿಂಗೆ? ಎಲ್ಲರಿಗೂ ಹಿಂಗೆ. ಜಾತ್ರೆ ಎಷ್ಟು ಜನ ಸೇರಿದ್ರು ಅಂದಾಜು? ಜಾತ್ರೆಯಲ್ಲಿ ಹೆಚ್ಚು ಕಡಿಮೆ ಒಂದು 50,000 ಮೇಲೆ ಅಂತ ಇರ್ತಾವೆ. ಈ ಜಾತ್ರೆ ಆಗಿದ್ದಲ್ಲಿ ಮಾವಿನಕೆರೆಯಲ್ಲಿ. ಮಾವಿನಕೆರೆಯಲ್ಲಿ ಅದು ಜಾತ್ರೆ ಯಾವ ದೇವ್ರದ್ದು ಅದು? ಅದು ಚೌಡೇಶ್ವರಿ. ಚೌಡೇಶ್ವರಿ. ರಾಮಲಿಂಗೇಶ್ವರ ಚೌಡೇಶ್ವರಿ. ರಾಮಲಿಂಗೇಶ್ವರ ಚೌಡೇಶ್ವರಿ ಮೂರು ಜನ ಎಲ್ಲ ಬ್ಯಾಡರಳ್ಳಿ ಗ್ರಾಮದವರು. ಎಲ್ಲ ಬ್ಯಾಡರಳ್ಳಿ ಗ್ರಾಮದಲ್ಲಿ ಈ ಥರ ಆಗಿರೋದು. ಆಕಸ್ಮಿಕವಾಗಿ ಆಗಿರೋದ ಇದು? ಆಕಸ್ಮಿಕನೇ ಇದೆ. ಆಕಸ್ಮಿಕನೇ. ನಿಮ್ಮ ಹೆಸರು ಹೇಳಿ? ವರದರಾಜು. ವರದರಾಜು. ಸರ್ಕಾರಿ ಆಸ್ಪತ್ರೆಯಲ್ಲಿ ಕೀಲುಮೂಳೆ ಸಂಬಂಧಿಸಿದ ರೋಗಿಗಳಿಗೆ ಡಿ ಗ್ರೂಪ್ ನೌಕರನ್ನೇ ಡಾಕ್ಟರ್ ಆಗಿದ್ದಾರೆ. ಹೌದು, ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಡಿ ಗ್ರೂಪ್ ನೌಕರ ಮದಕರಿ ನಾಯಕ ಎಂಬಾತನೇ ಚಿಕಿತ್ಸೆ ನೀಡುತ್ತಿದ್ದಾನೆ. ಇದಕ್ಕೆ ಪ್ರತಿರೋಧ ಒಡ್ಡುವ ರೋಗಿಗಳಿಗೆ ತಾನೇ ಡಾಕ್ಟರ್, ಟ್ರೀಟ್ಮೆಂಟ್ ತಗೊಳ್ಳೋದಾದರೆ ತಗೊಳ್ಳಿ, ಇಲ್ಲ ಅಂದರೆ ಹೋಗಿ ಎಂದು ಆವಾಜ್ ಹಾಕುತ್ತಿದ್ದಾನಂತೆ. ಆರ್ಥೋಪೆಡಿಕ್ ವೈದ್ಯರು ದೀರ್ಘ ರಜೆಯಲ್ಲಿ ಇದ್ದಾರೆ. ಈ ಕಾರಣಕ್ಕೆ ಡಿ ಗ್ರೂಪ್ ನೌಕರನೇ ಸದ್ಯ ಚಿಕಿತ್ಸೆ ನೀಡುತ್ತಿದ್ದಾನೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ನಿಮ್ದು ಯಾವರು? ಕುಮಾರ್ಲಳ್ಳಿ ಸರ್. ಕುಮಾರ್ಲಳ್ಳಿ. ಲಕ್ಷ್ಮೀನಾರಾಯಣ ಅಂತನ. ಅಲ್ಲ, ಇಲ್ಲಿ ವೈದ್ಯರು ಯಾರು ನೋಡಿದ್ರು ಫಸ್ಟ್ ಬಂದು? 3 ತಿಂಗಳಿಂದ ಡಾಕ್ಟರ್ ಇಲ್ಲ. 3 ತಿಂಗಳಿಂದ ಡಾಕ್ಟರ್ ಇಲ್ಲ. ಮಧ್ಯದಲ್ಲಿ ನನ್ನ ಮಾಮ ಹಿಂದೆ ಒಂದು ಸ್ವಲ್ಪ ಫ್ರ್ಯಾಕ್ಚರ್ ಆಯಿತು, ಬೈಕಲ್ಲಿ ಬಿದ್ದುಬಿಟ್ಟು ಅವ್ರು ತುಮಕೂರು ಹೋಗ್ಬಿಟ್ಟು ರೆಫರ್ ಮಾಡೋಕ್ಕೂ ಡಾಕ್ಟ್ರ್ ನೋಡೋಕೆ ಎಕ್ಸ್ರೇ ತೆಗ್ದಿದ್ವಿ, ನೋಡೋಕೆ ಸಮೇತ ಡಾಕ್ಟರ್ ಇಲ್ಲ. ಇದ್ರ ಬಗ್ಗೆ ಸಂಬಂಧಪಟ್ಟ ಮೇಲಧಿಕಾರಿಗಳು ಮಾತಾಡಿ ನಾವು ಆಫೀಸ್ ಹತ್ರ ಹೋಗಿ ಕೇಳಿದೆ ನಾನು, ಏನಪ್ಪ ಇನ್ನೊಂದು 10 days 15 days ಬರ್ತಾರೆ ಅಂತ ಹೇಳಿದ್ರು. 10 days ಇಲ್ಲ, 15 days ಇಲ್ಲ, 1 month ಇಲ್ಲ, 3 months ಆಗಿದೆ. ಡಾಕ್ಟ್ರ್ ಇಲ್ಲ ಅಂತಂದರೆ ಅರ್ಥನೇ ಇಲ್ಲ ಅದಕ್ಕೆ ಸರ್ಕಾರಿ ಹಾಸ್ಪಿಟಲಲ್ಲಿ. ಸುಮ್ಮನೆ POP ಹಾಕಿ ಪಾಪ ಅವ್ರು ಜನಗಳಿಗೆ ಕಳಿಸ್ಬಿಟ್ರೆ ಹೆಂಗೆ ಹೇಳು? ನೀನು ಹೇಳು. ಯಾವ ಡಾಕ್ಟ್ರ್ ಹೇಳಿದ್ರು? ಡ್ಯೂಟಿ ಡಾಕ್ಟ್ರ್ ಯಾರು? ನಾಗರಾಜ್ ಅವರು. ಡಾಕ್ಟ್ರು ಕೊಡಲಿಲ್ವಾ? ಎಷ್ಟು ದಿನ ಆಗಿದೆ ಡಾಕ್ಟ್ರು ಬಂದು? 15 ದಿನ. ಮತ್ತು ನೀವೇ ಹಾಕ್ತಿದ್ದೀರಾ? ಹಾಂ ಹಾಂ, ಅದು ಹಾಕ್ಬೋದಾ ನೀವು ನನಗೆ? ಹಾಂ, ಏನಂತ ಗೊತ್ತಾಗುತ್ತದು? ಫ್ರ್ಯಾಕ್ಚರ್ ಅದೇ ಹೆಂಗೆ ಅಂತ ನಿಂಗೆ ಗೊತ್ತಾಗುತ್ತಾನಪ್ಪ? ಯಾಕೆ ಹಂಗಲ್ಲ. ಕಂದಾಯ ಇಲಾಖೆ ಅಧಿಕಾರಿಗಳು ಬಡ ಕುಟುಂಬಗಳ ಸಮಸ್ಯೆಯನ್ನು ಗಾಳಿಗೆ ತೂರುತ್ತಿದ್ದಾರಾ ಎಂಬ ಪ್ರಶ್ನೆ ಕೇಳಿ ಬಂದಿದ್ದು, ತುರುವೇಕೆರೆ ತಾಲೂಕಿನ ದಂಡಿನ ಶಿವರ ಹೋಬಳಿಯ ಅಕ್ಕಳಸಂದ್ರ ಗ್ರಾಮದ ನಿವಾಸಿ ಶಬಾನಾ ಬಾನು ಎಂಬವರ ಮನೆಗೆ ಸುಮಾರು ವರ್ಷದಿಂದ ಹಾದು ಹೋಗಲು ದಾರಿ ಇದ್ದು, ಕೆಲ ದಿನಗಳ ಹಿಂದೆ ಬಲಾಢ್ಯ ಹಣವಂತರು ಈ ಕುಟುಂಬ ಓಡಾಡುವ ದಾರಿಗೆ ಅಡ್ಡಲಾಗಿ ಬೇಲಿಯನ್ನು ಹಾಕಿದ್ದಾರೆ. ಇದರ ವಿಷಯವಾಗಿ ಶಬಾನಾ ಬಾನು ಅವರ ಕುಟುಂಬ ಪೊಲೀಸ್ ಠಾಣೆಗೆ ದೂರು ಕೂಡ ಸಲ್ಲಿಸಿದ್ದಾರೆ. ಪೊಲೀಸ್ ಸಿಬ್ಬಂದಿ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಹೀಗಾಗಿ ಈ ಕುಟುಂಬ ಇದಕ್ಕೆ ಸಂಬಂಧಪಟ್ಟ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ದೂರು ಕೂಡ ಸಲ್ಲಿಸಿ ಸಮಸ್ಯೆ ಬಗೆಹರಿಸಲು ಹೇಳಿದ್ದಾರೆ. ಇನ್ನು 8-10 ದಿನವಾದರೂ ತಾಲೂಕು ಕಚೇರಿ ಕಂದಾಯ ಇಲಾಖೆ ಅಧಿಕಾರಿಗಳು ಈ ಬಡ ಕುಟುಂಬದ ಸಮಸ್ಯೆಯನ್ನು ಆಲಿಸದೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂದು ಈ ಕುಟುಂಬ ನೇರ ಆರೋಪ ಮಾಡುತ್ತಿದೆ.
ಇದರ ಬಗ್ಗೆ ಗಮನ ಹರಿಸಿ ತಾಲೂಕು ದಂಡಾಧಿಕಾರಿಯಾದ ರೇಣುಕುಮಾರ್ ಅವರು ಈ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡುತ್ತಾರಾ ಕಾದು ನೋಡಬೇಕು. ವರದಿ ಸುರೇಶ್ ಬಾಬು ಎಂ, ತುರುವೇಕೆರೆ. ಸರ್, ನಮ್ದು ಅಕಡ್ಸಂದ್ರ. ಅವ ಅಮ್ಮ ಒಂದ್ ದಿವಸ ಜಗಳ ಮಾಡುತ್ತೆ, ಸುಮ್ನೆ ಬೈತಾಳೆ, ಬೇಲಿ ಹಾಕೈತಿ ಇಲ್ಲಿ, ನಮ್ಗೆ ತೊಂದ್ರೆ ಬಹಳ ಹಿಂಸಾ ಕೊಡ್ತಾಳೆ. ಬೇಲಿ ಹಾಕಿ ಕಂಪ್ಲೇಂಟ್ ಕೊಟ್ಟಿದ್ದು ಸರ್, ಕಂಪ್ಲೇಂಟ್ ಕೊಟ್ಟಿದ್ರೆ ಕೋರ್ಟ್ಗೆ ಹೋಗ್ರಿ ಅಂದವ್ರೆ. ತಾಲೂಕ್ ಆಫೀಸ್ ನಲ್ಲಿ 3 ದಿವಸ ಬಂದ್ ಇದ್ ಮಾಡಿದೀವಿ, ಏನು ಹೇಳ್ತಾ ಇಲ್ಲ ತಾಲೂಕ್ ಆಫೀಸ್ ನಲ್ಲಿ. ಈಗ ನಿಮ್ಮ ಮನೆಗೆ ಅಡ್ಡಲಾಗಿ ಬೇಲಿ ಹಾಕೋರು, ಚರಂಡಿಗೆ ಬೇಲಿ ಹಾಕೋರ್ ಅಲ್ಲಿ ರಸ್ತೆ ಇತ್ತ ಮೊದಲು? ಐತೆ ಮೊದ್ಲು. ಆಗ್ಲೇ 40 ವರ್ಷದಿಂದ ಅಲ್ಲಿ ಇದ್ ಮಾಡ್ತಾ ಇರೋ ಸರ್ ನಾವು ಮನೆ. ಈಗ ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಆನ್ಸರ್ ಹೇಳ್ತಾ ಇದ್ದಾರೆ?